ಭಕ್ತರ ಕಣ್ಮಣಿ ಬಾಲಯೇಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್. ಪವಾಡಗಳನ್ನ ಸೃಷ್ಟಿಸ್ತಾನೆ ಆ ಪುಟ್ಟ ಬಾಲಕ. ದೈವಾಂಶ ಸಂಭೂತ ಆ ಬಾಲಕನ ಮೊರೆ ಹೋಗ್ತಾರೆ ಸರ್ವ ಧರ್ಮದ ಜನ. ಕಷ್ಟ ಎಂದು ಬಂದವರ ಸಮಸ್ಯೆಗೆ ಇಲ್ಲಿ ಸಿಗುತ್ತೆ ಪರಿಹಾರ. ಇದು ಈ ಹೊತ್ತಿನ ವಿಶೇಷ ಭಕ್ತರ ಕಣ್ಮಣಿ ಬಾಲಯೇಸು. ಎಸ್ ವೀಕ್ಷಕರೇ, ಮಂಗಳೂರಿನಲ್ಲಿ ಅತ್ಯಂತ ಬ್ಯುಸಿಯಾಗಿರುವಂತಹ ಒಂದು ಪ್ರದೇಶ ಅಂದ್ರೆ ಅದು ನಂತೂರು ವೃತ್ತ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ನಂತೂರು ವೃತ್ತದ ಮೂಲಕ ಹಾದು ಹೋಗುತ್ತವೆ. ಮಂಗಳೂರಿಗೆ ಎಲ್ಲ ಪ್ರದೇಶದಿಂದ ಆಗಮಿಸುವಂತಹ ಜನರು ಈ ನಂತೂರು ವೃತ್ತವನ್ನ ದಾಟಿ ಮುಂದಕ್ಕೆ ಸಾಗಬೇಕಾಗುತ್ತೆ. ಈ ಒಂದು ಬ್ಯುಸಿಯಾಗಿರುವಂತಹ ನಂತೂರು ವೃತ್ತದಿಂದ ಬೆಂಗಳೂರು ಅಥವಾ ಮೈಸೂರು ಹೆದ್ದಾರಿ ಮುಖಾಂತರ ನಾವು ಮುಂದಕ್ಕೆ ಸಾಗಿದಾಗ ಸರಿಸುಮಾರು 200ರಿಂದ 250 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ನಮಗೆ ಬಲಭಾಗದಲ್ಲಿ ಸಿಗುತ್ತೆ ಒಂದು ಪುಣ್ಯಕ್ಷೇತ್ರ. ಅದುವೇ ಬಾಲಯೇಸುವಿನ ಪುಣ್ಯಕ್ಷೇತ್ರ. ಪ್ರತಿನಿತ್ಯ ಅಲ್ಲಿಗೆ ಸಾವಿರಾರು ಮಂದಿ ಭಕ್ತರು ಆಗಮಿಸ್ತಾರೆ. ಬಾಲಯೇಸುವಿನ ಬಳಿಗೆ ಬಂದಂತಹ ಭಕ್ತರು ತಮ್ಮ ನಿವೇದನೆಗಳನ್ನ, ತಮ್ಮ ನೋವುಗಳನ್ನ ಬಾಲಯೇಸುವಿಗೆ ಹೇಳ್ತಾರೆ. ಬಾಲಯೇಸುವಿಗೆ ತಮ್ಮ ನಿವೇದನೆಗಳನ್ನ ಹೇಳಿ ಬಾಲಯೇಸುವಿನಿಂದ ಕೃಪಾ ಕಟಾಕ್ಷಗಳನ್ನ ಪಡೆದುಕೊಳ್ತಾರೆ. ಬಾಲಯೇಸುವಿನ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಬೇಜಾರದ ಮುಖವನ್ನ ಹಿಡ್ಕೊಂಡು ಭಕ್ತರು ಹೋಗ್ತಾರೆ. ಆದರೆ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಭಕ್ತರ ಮುಖದಲ್ಲಿ ಒಂದು ರೀತಿಯಾದಂತಹ ಸಂತೋಷ, ಸಂತಸ ಇರುತ್ತೆ. ಹಾಗಾದ್ರೆ ಬಾಲಯೇಸು ಅಲ್ಲಿ ಏನನ್ನ ಆ ಭಕ್ತರಿಗೆ ಕರುಣಿಸ್ತಾರೆ? ಬಾಲಯೇಸುವಿನ ವೈಶಿಷ್ಟ್ಯತೆ ಏನು? ಬಾಲಯೇಸು ಮಾಡಿರುವಂತಹ ಪವಾಡಗಳೇನು? ಯಾಕಾಗಿ ಇಷ್ಟೊಂದು ಜನ ಬಾಲಯೇಸುವಿನ ಹತ್ರ ಸಾಲು ಸಾಲಾಗಿ ಬರ್ತಾರೆ ಅಂತ ಹೇಳುವಂತಹ ಮಾಹಿತಿಯನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀಡೋ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬಾಲಯೇಸು ಪುಣ್ಯಕ್ಷೇತ್ರದ ಧರ್ಮಗುರುಗಳಾದಂತಹ ವಂದನೀಯ ಫಾದರ್ ವಿಲ್ಫ್ರೆಡ್ ರೋಡ್ರಿಗಸ್. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಾನು ಮೊದಲೇ ಹೇಳಿದಾಗೆ ಬಾಲಯೇಸುವಿನ ಪುಣ್ಯಕ್ಷೇತ್ರ ಅಂದ್ರೆ ಅಲ್ಲಿಗೆ ಭಕ್ತರ ದಂಡು ಹರಿದು ಬರುತ್ತೆ. ಸಾಕಷ್ಟು ಪವಾಡಗಳು ಅಲ್ಲಿ ನಡೆದಿವೆ ಅಂತ ಹೇಳುವಂತಹ ಮಾಹಿತಿ ಇದೆ. ಹಾಗಾದ್ರೆ ಬಾಲಯೇಸು ಯಾರು? ಈ ಯೇಸು ಕ್ರಿಸ್ತರು ಹಾಗೂ ಬಾಲಯೇಸುವಿಗೆ ಏನಾದರೂ ವ್ಯತ್ಯಾಸ ಇದೆಯಾ? ಇವರು ಏನಾದರೂ ಬೇರೆ ಬೇರೆ ವ್ಯಕ್ತಿಯ ಅಥವಾ ಬಾಲಯೇಸುವೆ ಯೇಸುವ? ಹಾಗಾದ್ರೆ ಒಂದು ವೇಳೆ ಬಾಲಯೇಸುವೆ ಯೇಸು ಆದ್ರೆ ಯಾಕಾಗಿ ಆ ಬಾಲಯೇಸುವಿಗೆ ಅಷ್ಟೊಂದು ಗೌರವ? ಯೇಸು ಶಿಲುಬೆಯನ್ನೇ ಏರಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು. ಆ ಸಂದರ್ಭದಲ್ಲಿ ಅವರು ಕ್ಷಮೆಯನ್ನ ನೀಡಿದ್ರು. ಒಂದು ಮಹತ್ತರವಾದಂತಹ ಸಂದೇಶವನ್ನ ಈ ಜಗತ್ತಿಗೆ ಸಾರಿದ್ರು. ಅಂತಹ ಮಹತ್ವವಾದಂತಹ ಸಂದೇಶ ಇರುವಂತಹ ಸಂದರ್ಭದಲ್ಲಿ ಯೇಸುವಿನ ಬಾಲ್ಯಕ್ಕೇನೆ ಯಾಕೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ ಅಂತ ಹೇಳಿ? ಬಾಲಯೇಸು, ಶಿಲುಬೆಗೇರಿಸಲ್ಪಟ್ಟ ಯೇಸು ಕ್ರಿಸ್ತ, ಪುನರುತ್ಥಾನ ಕ್ರಿಸ್ತ ಇವರೆಲ್ಲರೂ ಒಬ್ಬರೇ. ಬಾಲಯೇಸು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಾರೆ. ಯಾಕೆಂದರೆ ಒಂದು ಪುಟ್ಟ ಮಗುವಿನ ಮುಖ ನೋಡಲು ಎಲ್ಲರಿಗೂ ಇಷ್ಟ. ಮಗುವನ್ನು ಮುಟ್ಟುವುದು, ಮಗುವಿಗೆ ಮುತ್ತು ನೀಡುವುದು, ಮಗುವನ್ನು ತಬ್ಬಿಕೊಳ್ಳುವುದು, ಇದು ಎಲ್ಲರಿಗೂ ಸಂತೋಷ ನೀಡುತ್ತದೆ. ಹೌದು, ಖಂಡಿತ. ಅಂದ ಮೇಲೆ ಬಾಲಯೇಸು ಅಂದರೆ ದೇವ ಪುತ್ರ ಮನುಷ್ಯರಾಗಿ ಹುಟ್ಟಿ ಒಂದು ಶಿಶುವಾಗಿ ಜನಿಸಿ ಬೆಳೆದು ಬಂದ ಅದೇ ಭಗವಾನ್ ಪ್ರಭು ಯೇಸು ಕ್ರಿಸ್ತರು ದೇವಪುತ್ರರು. ಈ ಬಾಲಯೇಸುವಿನ ಭಕ್ತಿ ಅತ್ಯಂತ ಪ್ರಸಿದ್ಧವಾಗಿದೆ. ಯಾಕೆಂದರೆ ದೇವರು ಮನುಷ್ಯನಾದರು, ದೇವರು ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಬಂದರು. ಅಂದ ಮೇಲೆ ಅಂಥ ದೇವರು ತನ್ನ ಕಡೆಗೆ ಎಲ್ಲ ಭಕ್ತರನ್ನು, ಎಲ್ಲ ಜನರನ್ನು ಸೆಳೆಯುತ್ತಾರೆ. ಆದ್ದರಿಂದಲೇ ಈ ಬಾಲಯೇಸು ಅಷ್ಟೊಂದು, ಈ ಬಾಲಯೇಸುವಿನ ಭಕ್ತಿ ಅಷ್ಟೊಂದು ಪ್ರಸಿದ್ಧವಾಗಿದೆ. ಈಗ ಬಾಲಯೇಸುವಿನ ಈ ಒಂದು ಆರಾಧನೆ ಯಾವಾಗ ಆರಂಭವಾಯಿತು, ಎಲ್ಲಿಂದ ಆರಂಭವಾಯಿತು, ಮತ್ತೆ ಈ ಬಿಕರ್ನಕಟ್ಟೆಯಲ್ಲಿ ಪುಣ್ಯಕ್ಷೇತ್ರ ಇದೆ, ಅಲ್ಲಿ ಯಾವಾಗ ಈ ಒಂದು ಬಾಲಯೇಸುವಿನ ಆರಾಧನೆ ಆರಂಭಗೊಂಡಿತ್ತು ಮತ್ತು ಅಲ್ಲಿ ಪುಣ್ಯಕ್ಷೇತ್ರ ಯಾವಾಗ ಅಲ್ಲಿ ತಲೆ ಎತ್ತಿದ್ದು ಅಂತ ಹೇಳಿ? ನಾವು ಕಾರ್ಮೆಲ್ ಸಭೆಗೆ ಸೇರಿದವರು. ಸುಮಾರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಆರಂಭಗೊಂಡ ಕಾರ್ಮೆಲ್ ಸಭೆಯ ಮೊದಲಿನಿಂದಲೇ ಈ ಕಾರ್ಮೆಲ್ ಆಧ್ಯಾತ್ಮಿಕತೆಗೂ ಬಾಲಯೇಸುವಿನ ಭಕ್ತಿಗೂ ಅತ್ಯಂತ ನಿಕಟವಾದ ಹತ್ತಿರದ ಸಂಬಂಧವಿದೆ. ಯಾಕೆಂದರೆ ಕಾರ್ಮೆಲ್ ಸಭೆಯ ಆಧ್ಯಾತ್ಮಿಕತೆ ಏನೆಂದರೆ ಪ್ರಾರ್ಥನೆ ಮುಖಾಂತರ ದೇವರೊಡನೆ ಐಕ್ಯತೆಯನ್ನು ನಾವು ಪಡೆಯುವುದು, ದೇವರೊಂದಿಗೆ ಐಕ್ಯವಾಗುವುದು. ಅಂದಮೇಲೆ ದೇವರು ಯಾರು? ನಮಗೆ ಯೇಸುವಿನಲ್ಲಿ ದೇವರ ನಂಬುವವರಿಗೆ ನಮ್ಮ ದೇವರು ನಮಗೋಸ್ಕರ ಮನುಷ್ಯರಾದ ಆ ಯೇಸು ಬಾಲಯೇಸು, ಆ ಒಂದು ಸತ್ಯವನ್ನು
ನಾವು ದೇವರು ಮನುಷ್ಯರಾದ ಆ ಒಂದು ರಹಸ್ಯವನ್ನು ಸ್ವೀಕರಿಸದೆ ಪ್ರಾರ್ಥನೆ ಮುಖಾಂತರ ದೇವರನ್ನೇ ಐಕ್ಯತೆ ಪಡೆಯಲು ಅದು ಕಷ್ಟ. ಆದುದರಿಂದ ಕಾರ್ಮೆಲ್ ಗುರುಗಳಿಗೆ ಬಾಲಯೇಸುವಿನಲ್ಲಿ ಭಕ್ತಿ ತಮ್ಮ ಆಧ್ಯಾತ್ಮಿಕತೆಯ ಒಂದು ಅವಿಭಾಜ್ಯ ಅಂಗ. ಅಂದ ಮೇಲೆ ಯುರೋಪ್ ದೇಶದಲ್ಲಿ, ಅದು ಪ್ರತ್ಯೇಕವಾಗಿ ಮಧ್ಯ ಯುರೋಪಿನ ಜೆಕೋಸ್ಲೋವಾಕಿಯಾ ಅಂದರೆ ಅಂದಿನ ಜೆಕೋಸ್ಲೋವಾಕಿಯಾ, ಇವಾಗ ಜೆಕ್ ರಿಪಬ್ಲಿಕ್ ಮತ್ತು ಸ್ಲೋವಾಕಿಯಾ ಎರಡು ದೇಶಗಳು. ಈ ಜೆಕ್ ರಿಪಬ್ಲಿಕ್ಕಿನ ಪ್ರಧಾನ ಕ್ಯಾಪಿಟಲ್ ಆದ ಒಂದು ನಗರ ಅದೇ ಪ್ರಾಗ್, ರಾಜಧಾನಿ ಪ್ರಾಗ್. ಅಲ್ಲಿ ಬಾಲಯೇಸುವಿನ ಪುಣ್ಯಕ್ಷೇತ್ರ ಇದ್ದು ಅಲ್ಲಿ ಪ್ರತ್ಯೇಕವಾಗಿ ಭಕ್ತಿಯನ್ನು ಆಚರಿಸಲಾಗುತ್ತಿತ್ತು. ಅಂದ ಮೇಲೆ ಆ ಒಂದು ಮಠದಲ್ಲಿದ್ದ ವಂದನೀಯ ಫಾದರ್ ಸಿರಿಲ್ ಇವರಿಗೆ ಬಾಲಯೇಸುವಿನ ಮೇಲೆ ಅತ್ಯಂತ ಉತ್ತಮ ಪ್ರೀತಿ ಹಾಗೂ ಭಕ್ತಿ ಇತ್ತು. ಆದುದರಿಂದ ಈ ಭಕ್ತಿಯನ್ನು ಸಂಭ್ರಮಿಸಿದ ಇವರಿಗೆ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಒಳಿತಾಯಿತು. ಆದರೆ ಕೆಲವೊಂದು ವರ್ಷಗಳ ನಂತರ ಆ ಒಂದು ನಗರದಲ್ಲಿ, ಆ ಒಂದು ದೇಶದಲ್ಲಿ ಯುದ್ಧ ನಡೆದಿದ್ದರಿಂದ ಕ್ರೈಸ್ತ ಚರ್ಚುಗಳ ಮೇಲೆ ಆಕ್ರಮಣ ನಡೆಯುವಾಗ ಇದ್ದ ಎಲ್ಲ ಸ್ವರೂಪಗಳನ್ನು, ಅದರಲ್ಲಿ ಬಾಲಯೇಸುವಿನ ಒಂದು ಸ್ವರೂಪವನ್ನು ಕೂಡ ಒಂದು ಬಟ್ಟೆಯಲ್ಲಿ ಸುತ್ತಿ ಈ ದೇವಾಲಯದ ಹಿಂಭಾಗದಲ್ಲಿ, ಅಂದರೆ ಸ್ಯಾಕ್ರಿಸ್ಟ್ ಅಂತ ನಾವು ಹೇಳ್ತೇವೆ, ಈ ಬಲಿಪೀಠದ ಅಥವಾ ಬಲಿವೇದಿಯ ಹಿಂಭಾಗದ ಆ ಒಂದು ಜಾಗದಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ತಳ್ಳಲಾಯಿತು ಅಥವಾ ಬಿಸಾಡಲಾಯಿತು ಅಥವಾ ಅಡಗಿಸಿ ಇಡಲಾಯಿತು. ತದ ಮೇಲೆ ಯುದ್ಧ ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ಇದರ ಬಗ್ಗೆ ಮರು, ಯಾರಿಗೂ ಏನೂ ಗೊತ್ತಿಲ್ಲ. ಈ ಪ್ರತ್ಯೇಕವಾಗಿ ಒಂದು ಉತ್ತಮವಾದ ಆ ಒಂದು ಬಾಲಯೇಸುವಿನ ಸ್ವರೂಪ ಅದನ್ನು ಸ್ಪೇನ್ ದೇಶದ ರಾಜಕುಮಾರಿ ಫೋಲಿಕ್ಸನ ಇದನ್ನು ಇವರು ಫಾದರ್ ಸಿರಿಲ್ ಅವರಿಗೆ ನೀಡಿದ್ದರು. ಆ ಒಂದು ಸ್ವರೂಪವು ಕೂಡ ಅಲ್ಲಿ ಅಡಗಿಸಲಾಯಿತು. ಆದರೆ ಯುದ್ಧ ನಡೆದ ನಂತರ ಸುಮಾರು 7 ವರ್ಷಗಳ ನಂತರ ಮತ್ತೆ ಆ ಒಂದು ಸ್ವರೂಪ ಸಿಕ್ಕಿದಾಗ ಮತ್ತೆ ಅಲ್ಲಿ ಭಕ್ತಿಯನ್ನು ಆರಂಭಿಸಿದರು. ಆ ಭಕ್ತಿಯ ಮುಖಾಂತರ ಫಾದರ್ ಸಿರಿಲ್ ಮತ್ತು ಅಲ್ಲಿ ಆ ಮಠದಲ್ಲಿದ್ದ ಎಲ್ಲ ಸನ್ನಿಸಿಗಳಿಗೂ ಹಾಗೂ ಸುತ್ತಮುತ್ತಲ ಜನರಿಗೂ ತುಂಬ ಆಧ್ಯಾತ್ಮಿಕ ಒಳಿತಾಯಿತು. ತದನಂತರ ಈ ಭಕ್ತಿಯು ಮತ್ತಷ್ಟು ಪ್ರಸಿದ್ಧವಾಯಿತು. ಅಂದ ಮೇಲೆ ಕಾರ್ಮೆಲ್ ಸಭೆಯ ಗುರುಗಳಾದ ಕೆಲವು ಫಾದರ್ಸ್ಗಳು ಬೆಲ್ಜಿಯಂನಿಂದ 1947ನೇ ಇಸವಿಯಲ್ಲಿ ಮಂಗಳೂರಿಗೆ ಆಗಮಿಸಿ ಬೆಕ್ಕನಕಟ್ಟೆಯ ಈಗ ಕಾರ್ಮೆಲ್ ಬೆಟ್ಟದಲ್ಲಿ ಅವರು ಬಂದು ವಾಸಿಸಲು ಆರಂಭಿಸಿದರು. ಆವಾಗಲಿಂದಲೇ ಈ ಬಾಲಯೇಸುವಿನ ಭಕ್ತಿಯನ್ನು ಅವರು ಅಲ್ಲಿ ನಡೆಸಿ ಇದ್ದರು ಮತ್ತು ಅನೇಕ ಜನರು ಈ ಭಕ್ತಿಯಲ್ಲಿ ಪಾಲ್ಗೊಳ್ತಿದ್ರು. ಅದು ಬಿಕ್ಕರ್ನಕಟ್ಟೆಯಲ್ಲೇ ಯಾಕೆ ಒಂದು ಆಯ್ಕೆ ಮಾಡಿದ್ರು? ಬೇರೆ ಕಡೆ ಜಾಗ ಸಿಗದೆಯಾ ಅಥವಾ ಅಲ್ಲಿ ಏನಾದರೂ ಅವರಿಗೆ ವೈಶಿಷ್ಟ್ಯತೆ ಏನಾದರೂ ಗೊತ್ತಾಯ್ತಾ? ಹಾಗೇನಾದರೂ ಇದೆಯಾ ಅಂತ ಹೇಳಿ ಒಂದು ಆವಾಗ ಅದೊಂದು ಬಂಜರು ಪದ ಅಂತ ನಾವು ಅಂತ ಜನರು ಹೇಳ್ತಿದ್ರು, ಯಾರಿಗೂ ಬೇಡವಾದ ಸ್ಥಳ. ಆದರೆ ಆ ಕಾಲದಲ್ಲಿ ಒಂದು ಎತ್ತರವಾದ ಒಂದು ಪ್ರದೇಶ, ಅಲ್ಲಿ ಅವರು ಮಠವನ್ನು ಸ್ಥಾಪಿಸಿದರು. ಅಂದ ಮೇಲೆ ಕ್ರಮೇಣ ಯಾರಿಗೂ ಬೇಡವಾದ ಸ್ಥಳ ಎಲ್ರಿಗೂ ಬೇಕಾದ ಸ್ಥಳವಾಗಿ ರೂಪುಗೊಂಡಿತು. ಮಾತ್ರವಲ್ಲದೆ ಬಾಲಯೇಸುವಿನ ಭಕ್ತಿ ಬೆಳೀತಾ ಬಂದಾಗ ಒಂದು ಹೊಸ ಪುಣ್ಯಕ್ಷೇತ್ರದ, ಒಂದು ಹೊಸ ದೇವಾಲಯದ ಅವಶ್ಯಕತೆ ಅವರಿಗೆ ತದನಂತರ ಅವರಿಗೆ ಕಾರ್ಮೆಲ್ ಗುರುಗಳಿಗೆ ನಮಗೆ ಅದರ ಅವಶ್ಯಕತೆ ಮತ್ತಷ್ಟು ಗೊತ್ತಾಯಿತು. ಆದ್ದರಿಂದ 1996ರಲ್ಲಿ ಜನವರಿ 11ರಂದು, ಅಂದರೆ 22 ವರ್ಷಗಳು, ನಿನ್ನೆ 22 ವರ್ಷಗಳಾದವು. 22 ವರ್ಷಗಳ ಹಿಂದೆ ಈ ಪುಣ್ಯಕ್ಷೇತ್ರದ ಉದ್ಘಾಟನೆ ಹಾಗೂ ಆಶೀರ್ವಚನವಾಯಿತು. ಸಂತೋಷದ ಒಂದು ಸುದ್ದಿ ಅಂದರೆ ನಾನು ಆವಾಗ ಗುರು ಅಭ್ಯರ್ಥಿಯಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದೆ. ಇನ್ನು ಪ್ರಮುಖವಾಗಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿವೆ. ಕೆಲವೊಂದು ಪವಾಡಗಳ ಮೂಲಕ ಅದು ಜನ್ಮ ತಾಳಿರ್ತವೆ, ಇನ್ನು ಕೆಲವುಗಳು ಪ್ರಾರ್ಥನೆಯ ಮೂಲಕ ಅದೊಂದು ಆರಂಭ ಆಗಿರ್ತದೆ. ಇಲ್ಲಿ ಬಿಕ್ಕರ್ನಕಟ್ಟೆಯಲ್ಲಿರುವಂತಹ ಪುಣ್ಯಕ್ಷೇತ್ರ ಪವಾಡದ ಮೂಲಕ ಆಗಿದೆಯಾ ಅಥವಾ ಪ್ರಾರ್ಥನೆಯ ಮೂಲಕ, ನಿರಂತರ ಪ್ರಾರ್ಥನೆಯ ಮೂಲಕ ಏನು ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿದೆಯಾ ಅಂತ ಹೇಳಿ? ನಾನು ನನ್ನ ಕಣ್ಣುಗಳಿಂದ ನೋಡಿದ ಸಂಗತಿ ಏನೆಂದರೆ, ಈ ಒಂದು ಪ್ರದೇಶದಲ್ಲಿ ಸುಮಾರು ಮೊದಲಿಗೆ 10-15 ಜನ, 20-25ರಿಂದ ಒಂದು ಸಾಸಿವೆ ಕಾಳು ಮೊಳಕೆ ಹೊಡೆದು ಹೆಮ್ಮರವಾದ ರೀತಿಯಲ್ಲಿ ಬೈಬಲ್ನಲ್ಲಿ ಉಲ್ಲೇಖಿಸಿದ ರೀತಿಯಲ್ಲಿ ಇಲ್ಲಿ ಜನರು ಬರುತ್ತಾ ಜನಸಂಖ್ಯೆ ಬೆಳೆಯುತ್ತಾ ಇರುವಾಗ ಭಕ್ತಾದಿಗಳಿಗೆ ಪ್ರಾರ್ಥನೆ ಮಾಡಲು ಒಂದು ಭವ್ಯವಾದ ದೇವಾಲಯದ ಅವಶ್ಯಕತೆ ಆಯಿತು. ಅದರಿಂದ ನನಗೆ ತಿಳಿದಿರೋ ಪ್ರಕಾರ ಒಬ್ಬ ಮಹಿಳೆ ಆವಾಗ ಅಲ್ಲಿದ್ದ ಫಾದರ್ ಅವರಿಗೆ ಬಂದು ಹೇಳಿ, ಫಾದರ್ ನೀವು ಶುರು ಮಾಡಿ ಒಂದು ದೇವಾಲಯವನ್ನು ಕಟ್ಟಲು ಆರಂಭಿಸಿ, ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದರು. ಆದ್ದರಿಂದ ಜನರ ಭಕ್ತಿಯ ಮುಖಾಂತರ, ಜನರ ಪ್ರೀತಿಯ ಮುಖಾಂತರ ಈ ಒಂದು ಬಾಲಯೇಸುವಿನ ಭಕ್ತಿ ಬೆಳೆಯಿತು ಹಾಗೂ ಪುಣ್ಯಕ್ಷೇತ್ರದ ಉಗಮವಾಯಿತು. ಇನ್ನು ಪ್ರಮುಖವಾದಂಥ ಒಂದು ಪ್ರಶ್ನೆಯನ್ನು ನಾನೀಗ ಕೇಳಬೇಕು.
ನಮ್ಮ ಸಮಾಜದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿವೆ, ಸಾಕಷ್ಟು ಧರ್ಮಗುರುಗಳಿದ್ದಾರೆ, ಸಾಕಷ್ಟು ಧರ್ಮ ಭಗಿನಿಯರಿದ್ದಾರೆ, ಇನ್ನು ಸಾಕಷ್ಟು ಪ್ರಾರ್ಥನೆ ಮಾಡುವಂತಹ ಇತರರಿಗೋಸ್ಕರ ಪ್ರಾರ್ಥಿಸುವಂತಹ ಜನರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಸಮಾಜದಲ್ಲಿ ಸಂಪೂರ್ಣವಾಗಿ ಶಾಂತಿ ಇವತ್ತಿಗೂ ಕೂಡ ಇಲ್ಲ. ಈ ಶಾಂತಿಗೋಸ್ಕರ ನಾವು ಬಾಲಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋದೇನಾದರೂ ಕಡಿಮೆಯಾಗಿದೆಯಾ ಅಂತೇಳಿ? ಶಾಂತಿ ಕುವರ ಬಾಲ ಯೇಸು ಅವರು ಶಾಂತಿ ಸ್ಥಾಪಿಸಲೆಂದೇ ಈ ಜಗತ್ತಿಗೆ ಬಂದಿದ್ದರು. ಆದರೆ ಇವತ್ತು ಜಗತ್ತಿನಲ್ಲಿ ಎಲ್ಲೆಡೆ ಅಶಾಂತಿಯ ವಾತಾವರಣ ಇದ್ದರೆ ಅದಕ್ಕೆ ದೇವರು ಅಥವಾ ಬಾಲ ಯೇಸು ಕಾರಣ ಅಂತ ಅಲ್ಲ. ಯಾಕಂದರೆ ಇದಕ್ಕೆ ಮನುಷ್ಯರಾದ ನಾವು ಕಾರಣ. ಯಾಕಂದರೆ ಸಾಬೂನು ಇದ್ದರೆ ಸಾಕಾಗೋದಿಲ್ಲ, ಸಾಬೂನನ್ನು ಬಳಸಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಅದೇ ರೀತಿ ಬಾಲ ಯೇಸು ಇದ್ದಾರೆ, ಬಾಲ ಯೇಸುವಿನ ಭಕ್ತಿ ಇದೆ, ದೇವರ ಆರಾಧನೆ ಇದೆ. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಸಂಭ್ರಮಿಸಿ ಅದರ ಮುಖಾಂತರ ನಮ್ಮ ಮನ ಪರಿವರ್ತನೆ ಆಗಬೇಕು. ದ್ವೇಷವನ್ನು ತೊಲಗಿಸಿ ಶಾಂತಿಯನ್ನು ಸ್ಥಾಪಿಸಲು ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು. ಆವಾಗಲೇ ಶಾಂತಿ ಸ್ಥಾಪನೆ ಸಾಧ್ಯ. ಖಂಡಿತ. ಇನ್ನೊಂದು ಪುಣ್ಯಕ್ಷೇತ್ರ ಅಂದರೆ ಅಲ್ಲಿಗೆ ಕ್ರೈಸ್ತ ಭಕ್ತರು ಮಾತ್ರ ಅಲ್ಲ ಆಗಮಿಸ್ತಾರೆ, ಬೇರೆ ಇತರ ಧರ್ಮದ ಭಕ್ತರು ಕೂಡ ಆಗಮಿಸ್ತಾರೆ. ಹಾಗಿರುವಾಗ ಅಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಘೋಷಣೆಯನ್ನು ಮಾಡ್ತಾರೆ, ಪರಮ ಪ್ರಸಾದ ಕ್ರೈಸ್ತರ ಒಂದು ಪವಿತ್ರವಾದಂತಹ ಒಂದು ವಿಧಾನ, ಅದನ್ನ ಕ್ರೈಸ್ತ ಏತರರು ಯಾರಿದ್ದಾರೆ, ಬೇರೆ ಧರ್ಮದವರು ಯಾರಿದ್ದಾರೆ ಅವರು ಸ್ವೀಕರಿಸಬಾರದು ಅಂತ ಹೇಳಿ ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಹಾಗಿದ್ರೆ ಈಗ ಅಲ್ಲಿ ಅವರಿಗೆ ಉದ್ಭವಿಸುವಂತಹ ಪ್ರಶ್ನೆ, ನಾವು ಯಾಕೆ ಈ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸಬಾರ್ದು, ಕ್ರೈಸ್ತರನ್ನ ನಾವು ಯಾಕೆ ಸೇವಿಸಬಾರ್ದು ಅಂತ ಹೇಳಿ? ಹಾಗಾದ್ರೆ ಪರಮ ಪ್ರಸಾದದ ಪಾವಿತ್ರ್ಯತೆ ಏನು ಅಂತ ಹೇಳ್ಬೋದಾ ಅಂತ? ಹೌದು, ಪ್ರತಿಯೊಂದು ಧರ್ಮದಲ್ಲೂ ಕೂಡ ಅಥವಾ ಅನೇಕ ಧರ್ಮಗಳಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಭಕ್ತಾದಿಗಳಿಗೆ ಪರಮ ಪ್ರಸಾದವನ್ನು ಹಂಚುವ ಒಂದು ರೀತಿ ಸಂಪ್ರದಾಯ ಇದೆ. ಕ್ರೈಸ್ತರಲ್ಲಿ ನಾವು ಪರಮ ಪ್ರಸಾದ ಅಂತ ನಾವು ಹೇಳ್ತೇವೆ. ಮತ್ತು ನೀವು ಹೇಳಿದ ಹಾಗೆ ಪರಮ ಪ್ರಸಾದವನ್ನು ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ವಿತರಿಸಲಾಗುವುದು, ಇತರರಿಗೆ ಅಲ್ಲ ಅಂತ ನಾವು ಕೂಡ ಹೇಳ್ತೇವೆ. ಹೌದು, ಏಕೆಂದರೆ ಇತರ ಧರ್ಮಗಳಲ್ಲಿ ಇರುವ ಪ್ರಸಾದಕ್ಕೂ ಕಥೋಲಿಕ ಕ್ರೈಸ್ತದಲ್ಲಿ ಇರುವ ಪರಮ ಪ್ರಸಾದಕ್ಕೂ ನಿಜವಾದ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನೆಂದರೆ ಇದೊಂದು ಸಂಸ್ಕಾರಗಳು ಕೂಡ ಬೇರೆ ಧರ್ಮದಲ್ಲಿ ಇವೆ ಅಂತ ನೀವು ಹೇಳಬಹುದು. ಆದರೂ ಕೂಡ ಪರಮ ಪ್ರಸಾದ ಎಂದರೆ ಪ್ರಭು ಯೇಸು ಕ್ರಿಸ್ತರ ಮಾಂಸ ಮತ್ತು ರಕ್ತ. ಇದು ನಮ್ಮ ವಿಶ್ವಾಸ. ಯೇಸುವೆ ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ಶರೀರ, ಇದು ನನ್ನ ಮಾಂಸ, ಇದನ್ನು ಭುಜಿಸಿರಿ ಎಂದು ಹೇಳಿದರು. ದ್ರಾಕ್ಷಾರಸದ ಪಾತ್ರ ಎತ್ತಿ ಇದು ನನ್ನ ರಕ್ತ, ಇದನ್ನು ನೀವು ಪಾನ ಮಾಡಿರಿ ಎಂದು ಹೇಳಿದರು. ಅಂದಮೇಲೆ ಇದೊಂದು ಪರಮ ಪ್ರಸಾದ. ಇದನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬಹುದು. ಯಾಕೆ? ಜ್ಞಾನ ಸ್ನಾನದ ಮುಖಾಂತರ ನಾವು ದೇವರ ಮಕ್ಕಳಾಗುತ್ತೇವೆ ಹಾಗೂ ಧರ್ಮಸಭೆಯ ಸದಸ್ಯರಾಗುತ್ತೇವೆ. ಆದ್ದರಿಂದ ಕಥೋಲಿಕ ಧರ್ಮಸಭೆಯ ಸದಸ್ಯರು ಯಾರು ಇದ್ದಾರೋ ಅವರು ದೇವರ ಮಕ್ಕಳಾಗಿ ಧರ್ಮಸಭೆಯ ಸದಸ್ಯರಾಗಿ ಈಗ ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಅಂದರೆ ಆ ಪರಮರಸರು ಭುಜಿಸುವಾಗ ಅವರಲ್ಲಿ ಒಂದಾಗುತ್ತಾರೆ. ಆದುದರಿಂದ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸಬಹುದು. ಇನ್ನು ನಮ್ಮ ಸಮಾಜದಲ್ಲಿ ಪ್ರಮುಖವಾಗಿ 2 ವರ್ಗದ ಜನರಿದ್ದಾರೆ. ಒಬ್ಬರು ಶ್ರೀಮಂತ, ಇನ್ನೊಬ್ಬರು ಕಡು ಬಡವ. ಇಬ್ಬರೂ ಕೂಡ ಬಾಲಯೇಸುವಿನ ಹತ್ರ ಬರ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಶ್ರೀಮಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನಲ್ಲಿದ್ದಂತಹ ಶ್ರೀಮಂತಿಕೆಯಲ್ಲಿ ಚಿನ್ನಾಭರಣ ಆಗಿರ್ಬೋದು, ನಗದು ಏನಿದೆ ಅದನ್ನು ಬಾಲಯೇಸುವಿಗೆ ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆದರೆ ಕಡುಬಡವನ ಹತ್ರ ಕೊಡಲಿಕ್ಕೆ ಏನೂ ಇರೋದಿಲ್ಲ. ಅವನು ಬಾಲಯೇಸುವಿನ ಹತ್ರ ಬರ್ತಾನೆ ಹಾಗೂ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಾಗಿದ್ರೆ ಇಲ್ಲಿ ಬಾಲಯೇಸು ಯಾರ ಪ್ರಾರ್ಥನೆಯನ್ನ ಬೇಗ ಕೇಳ್ತಾರೆ ಅಂತ ಹೇಳಿ? ಶ್ರೀಮಂತನ ಪ್ರಾರ್ಥನೆ ಏನಂದ್ರೆ ಅವನು ಏನು ಕೊಟ್ಟಿದ್ದಾನೆ, ಧನ ಸಂಪತ್ತನ್ನು ಕೊಟ್ಟಿದ್ದಾನೆ. ಬಡವ ಏನು ಕೊಡಲಿಲ್ಲ, ಅವನು ಅಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಷ್ಟೇ. ಆದರೆ ಇಲ್ಲಿ ದೇವರು ಯಾರ ಪ್ರಾರ್ಥನೆಯನ್ನು ಮೊದಲು ಕೇಳ್ತಾರೆ ಅಂತ ಹೇಳಿ? ಒಳ್ಳೆಯ ಪ್ರಶ್ನೆ. ದೇವರಿಗೆ ಎಲ್ಲರೂ ಸಮಾನರು. ಶ್ರೀಮಂತರು ಬಡವರು ಎಂಬ ವ್ಯತ್ಯಾಸ ಭೇದ ಭಾವ ದೇವರಿಗೆ ಇಲ್ಲ. ಅದು ನಾವು ಮನುಷ್ಯರು ಮಾಡೋದು. ಅಂದಮೇಲೆ ಬಡಬಗ್ಗರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಶ್ರೀಮಂತರು ಬರ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಏನೋ ಚಿನ್ನ ಬೆಳ್ಳಿ ನೀಡ್ತಾರೆ, ಅವರೂ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಆದರೆ ಒಂದು ವಿಷಯ ಅದೇನೆಂದರೆ, ಬಾಲ ಯೇಸುವಿಗೆ ಅಥವಾ ದೇವರಿಗೆ ಚಿನ್ನ ಅಥವಾ ಬೆಳ್ಳಿ ನೀಡುವವರು ಯಾವಾಗಲೂ ಶ್ರೀಮಂತರು ಅಂತ ಹೇಳಲು ಅಸಾಧ್ಯ. ಯಾಕಂದರೆ ಅನೇಕ ಸಲ ಈ ಜನರು ಬಡವರೇ ಏನೋ ತ್ಯಾಗ ಮಾಡಿ ತಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಸ್ವೀಕರಿಸಿ ಒಂದು ಚಿನ್ನದ ಮುಖಾಂತರ ಅಥವಾ ಬೆಳ್ಳಿಯ ರೂಪದಲ್ಲಿ ದೇವರಿಗೆ ಒಂದು ಹಾರೈಕೆ ಮಾಡಿದ್ದು ಇದ್ದರೆ ದೇವರಿಗೆ ಒಂದು ಕೃತಜ್ಞತೆಯಾಗಿ ಒಂದು ಅರ್ಪಣೆಯನ್ನು ಮಾಡ್ತಾರೆ.
ಆದ್ದರಿಂದ ಶ್ರೀಮಂತರು ಬಂಗಾರವನ್ನು ಬೆಳ್ಳಿಯನ್ನು ಹಾಕಿದರು ಅಂತ ಹೇಳಲಿಕ್ಕಾಗೋದಿಲ್ಲ. ಸಾಮಾನ್ಯ ಜನರು ಬಡಬಗರು ಕೂಡ ಸ್ವಲ್ಪ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ತ್ಯಾಗ ಮಾಡಿ ಅದನ್ನು ಬದಿಗೆಟ್ಟು ಅದು ದೇವರಿಗೆ ಕಾಣಿಕೆಯೊಂದು ಅರ್ಪಿಸ್ತಾರೆ. ಆದ್ದರಿಂದ ಅಂಥವರನ್ನು ಮಾತ್ರ ಅಥವಾ ಬಡಬಗ ಅಲ್ಲ, ಈ ಒಂದು ವ್ಯತ್ಯಾಸ ನಾವು ಖಂಡಿತವಾಗಿಯೂ ಮಾಡಲಿಕ್ಕಾಗೋದಿಲ್ಲ. ಕೊಟ್ಟರು ಕೊಡದಿದ್ದರು ಯಾರು ವಿಶ್ವಾಸದಿಂದ ಯೇಸುವಿನಲ್ಲಿ ಪ್ರಾರ್ಥಿಸ್ತಾರೋ ಅವರನ್ನು ಯೇಸು ಆಶೀರ್ವದಿಸ್ತಾರೆ. ಅವನು ಕೊಟ್ಟ ಆದ್ದರಿಂದ ಅವನಿಗೆ ಆಶೀರ್ವಾದ, ಇವನು ಕೊಡಲಿಲ್ಲ ಇವನಿಗೆ ಆಶೀರ್ವಾದ ಇಲ್ಲ. ಇಂಥ ಒಂದು ಮಾತು ಅದು ದೇವರಿಗೆ ಖಂಡಿತವಾಗಿಯೂ ನಾನು ಕೇಳಿದ ಒಂದು ಮಾತಿದೆ, ಎಷ್ಟು ಹೆಚ್ಚು ನೀನು ನನಗೆ ಗೌರವವನ್ನು ಸಲ್ಲಿಸ್ತೀವಿ ಅದಕ್ಕಿಂತ ದ್ವಿಗುಣವಾದಂಥ ಆಶೀರ್ವಾದವನ್ನು ನಾನು ನಿನಗೆ ನೀಡ್ತೇನೆ ಅಂತ ಹೇಳುವಂಥದ್ದು. ವೀಕ್ಷಕರೇ, ಬಾಲಯೇಸುವಿನ ಕೃಪಾ ಕಟಾಕ್ಷಗಳೇನು, ಅಲ್ಲಿ ನಡೆದಿರುವಂತಹ ಪುಣ್ಯಕ್ಷೇತ್ರದಲ್ಲಿ ನಡೆದಿರುವಂತಹ ಪವಾಡಗಳೇನು, ಈ ಎಲ್ಲ ಬಗ್ಗೆ ನಾವು ಸವಿಸ್ತಾರವಾದಂತಹ ಮಾಹಿತಿಯನ್ನು ನೀಡ್ತೀವಿ. ಅದರ ಜೊತೆಗೆ ವೀಕ್ಷಕರೇ, ನಿಮಗೇನಾದರೂ ಬಾಲಯೇಸುವಿನಿಂದ ಒಳಿತಾಗಿದ್ದರೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ ತಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ, ಅದನ್ನು ನೋಡಿ ನಮಗೆ ನೀವು ಸಂಪರ್ಕ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಬಾಲಯೇಸುವಿನ ಮುಖಾಂತರ ಆದಂತಹ ಏನು ಒಳಿತಿದೆ ಅದನ್ನು ನಮ್ಮ ಜೊತೆ ಹಂಚ್ಕೋಬಹುದು. ವೀಕ್ಷಕರೇ, ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕ್ಕರ್ನಕಟ್ಟೆ, ಇಲ್ಲಿಗೆ ಭಕ್ತರ ದಂಡು ಹರಿದು ಬರುತ್ತೆ. ಸಾಕಷ್ಟು ಭಕ್ತರು ಅವರ ಸಮಯಕ್ಕೆ ತಕ್ಕಂತೆ ಬಾಲಯೇಸುವಿನ ಹತ್ರ ಹೋಗ್ತಾರೆ, ತಮ್ಮ ಪ್ರಾರ್ಥನೆಗಳನ್ನು ಹೇಳ್ತಾರೆ. ಮಧ್ಯಾಹ್ನ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಅಥವಾ ರಾತ್ರಿ ಆಗಿರ್ಬೋದು, ಯಾವಾಗ ಅವರಿಗೆ ಸಮಯ ಸಿಗುತ್ತೆ ಆ ಸಂದರ್ಭಕ್ಕೆ ತಕ್ಕಂತೆ ಬಾಲಯೇಸುವಿನ ಹತ್ರ ಹೋಗ್ತಾರೆ. ತಮ್ಮ ನಿವೇದನೆಗಳನ್ನು, ಪ್ರಾರ್ಥನೆಗಳನ್ನು ಬಾಲಯೇಸುವಿನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಹಾಗಿದ್ರೆ ಎಲ್ಲ ಕಡೆ ಬಾಲಯೇಸುವಿನ ಒಂದು ಆರಾಧನೆ, ಅವರ ಬಗ್ಗೆ ಪ್ರಾರ್ಥನೆಗಳು ನಡೀತಾನೇ ಇವೆ, ನವೇನಗಳು ನಡೀತಾನೇ ಇವೆ. ಪ್ರತಿಯೊಬ್ಬ ಭಕ್ತನು ತಮ್ಮ ಮನೆಯಲ್ಲಿ ಕೂಡ ಈ ಪ್ರಾರ್ಥನೆಯನ್ನು ಮಾಡ್ತಾನೆ, ಮನೆಯಲ್ಲಿ ಕೂಡ ಮಾಡ್ತಾನೆ, ಚರ್ಚ್ಗಳಲ್ಲೂ ಕೂಡ ಈ ಒಂದು ಬಾಲಯೇಸುವಿನ ಪ್ರಾರ್ಥನೆಗಳು ನಡೀತಾ ಇವೆ. ಫಾದರ್, ಹಾಗಾದರೆ ನಾನೊಂದು ಕೇಳಬೇಕು, ಭಕ್ತರಲ್ಲಿರುವಂಥ ಒಂದು ನಂಬಿಕೆ ಬಾಲಯೇಸುವಿನ ಒಂದು ಆಶೀರ್ವಾದ ಸಿಗಬೇಕಾದ್ರೆ ಬಿಕ್ಕರ್ನಗಟ್ಟೆಯಲ್ಲಿರುವಂತಹ ಪುಣ್ಯಕ್ಷೇತ್ರಕ್ಕೆ ಮಾತ್ರ ಆಗಮಿಸಿದರೆ ಈ ಒಂದು ಆಶೀರ್ವಾದ ಸಿಗ್ತದೆ. ನಾವು ಮನೆಯಲ್ಲಿ ಬಾಲಯೇಸುವಿಗೆ ಆರಾಧನೆ ಮಾಡಿದರೆ ಅಥವಾ ಇನ್ನಿತರ ಚರ್ಚ್ಗಳಲ್ಲಿ ಆರಾಧನೆ ಮಾಡಿದರೆ ಆ ಆಶೀರ್ವಾದ ಸಿಗೋದಿಲ್ಲ ಅಂತ ಹೇಳುವಂಥದ್ದು, ಇದು ಸತ್ಯನಾ ಅಂತ ಹೇಳಿ? ಖಂಡಿತವಾಗಿಯೂ ಸತ್ಯವಲ್ಲ. ಏಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿಸಿದ್ದು ದೇವರು. ಜಗತ್ತಿನ ಪ್ರತಿಯೊಂದು ಸ್ಥಳವು ದೇವರನ್ನ ಆಶೀರ್ವಾದಪಟ್ಟ ಸ್ಥಳ. ಆದರೂ ಕೂಡ ಬೈಬಲ್ನಲ್ಲೇ ನಾವು ಉಲ್ಲೇಖ ಮಾಡಿದ್ದನ್ನು ನೋಡುವ ಹಾಗೆ ಮತ್ತು ನಮಗೆ ತಿಳಿದಿರೋ ಪ್ರಕಾರ ಕೆಲವೊಂದು ಸ್ಥಳಗಳನ್ನು ಬೆಟ್ಟ ಪ್ರದೇಶಗಳಾಗಿರ್ಬೋದು ಅಥವಾ ಬೇರೆ ಬಯಲು ಪ್ರದೇಶಗಳಾಗಬಹುದು, ಒಂದು ವಿಶೇಷವಾದ ಒಂದು ಪ್ರಾಮುಖ್ಯತೆ ಪಡೆದ ಸ್ಥಳಗಳು. ಏಕೆಂದರೆ ಅಲ್ಲಿ ಜನಸ್ತೋಮ, ಭಕ್ತರ ಸಮೂಹ ಎಲ್ಲರ ಜೊತೆಗೂಡಿ ಪ್ರಾರ್ಥಿಸುವಾಗ ಪರರ ಭಕ್ತಿ ಅಥವಾ ಪರರ ಭಕ್ತಿಯ ನೋಡುವಾಗ ನಮ್ಮ ಭಕ್ತಿ ಹೆಚ್ಚಾಗುವುದು, ನಮ್ಮಲ್ಲಿ ವಿಶ್ವಾಸ ಮತ್ತೆ ಇನ್ನಷ್ಟು ವೃದ್ಧಿಯಾಗೋದು, ಮೂಡಿ ಬರೋದು. ಆದ್ದರಿಂದ ಪ್ರಾರ್ಥನೆ ಮಾಡೋದು ಚೆನ್ನಾಗಾಗುತ್ತದೆ ಅಂತ ಒಂದು ದೈವಾನುಭವ ಆಗುತ್ತದೆ. ಇದು ಸರಿ, ಆ ಜಾಗಕ್ಕೆ ಹೋದರೆ ಪ್ರಾರ್ಥನೆ ಮಾಡಲಿಕ್ಕೆ ಚೆನ್ನಾಗಾಗುತ್ತದೆ. ಆದರೆ ಅಲ್ಲಿ ಹೋದರೆ ಮಾತ್ರ ಬಾಲಯೇಸುವಿನ ಆಶೀರ್ವಾದ ಸಿಗೋದು, ಮನೆಯಲ್ಲೇ ಮಾಡಿದರೆ ಸಿಗೋದಿಲ್ಲ. ಇದು ತಪ್ಪು. ಓಕೆ. ಇನ್ನೊಂದು ವೀಕ್ಷಕರೇ, ಪ್ರಮುಖ ವಿಷಯ ಅಂತಂದ್ರೆ ಬಾಲಯೇಸುವಿನ ಪುಣ್ಯಕ್ಷೇತ್ರ ಬಿಕ್ಕರ್ನಕಟ್ಟೆ, ಈ ಪುಣ್ಯಕ್ಷೇತ್ರದಲ್ಲಿ ಇದೀಗ ವಾರ್ಷಿಕೋತ್ಸವದ ಸಂಭ್ರಮ ನಡೀತಾ ಇದೆ. ಈಗಾಗಲೇ ನೊವೇನಾ ಪ್ರಾರ್ಥನೆಗಳು ಆರಂಭಗೊಂಡಿವೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ 14-15ರಂದು ಸಂಭ್ರಮದಿಂದ ಅಲ್ಲಿ ವಾರ್ಷಿಕೋತ್ಸವ ಕೂಡ ನಡೆಯೋದಿದೆ. ಈಗ ಎಲ್ಲ ತಯಾರಿಗಳು ಕೂಡ ನಡೆದಿವೆ. ಹಾಗಾದರೆ ಫಾದರ್, ನನ್ನೊಂದು ಪ್ರಶ್ನೆ ಇರುವಂಥದ್ದು, ಈ ನೊವೇನಾ ಪ್ರಾರ್ಥನೆ ಅಂದರೆ ಎಂಥದ್ದು? ಈ 9 ದಿನಗಳ ನೊವೇನಾ ಪ್ರಾರ್ಥನೆಗೆ ಹೋದರೆ ಏನು ನಂಬಿದ್ದು ನಾವೇನು ಬೇಡ್ತೇವೆ, ವಿಶ್ವಾಸವನ್ನಿಟ್ಟು ಬೇಡ್ತೇವೆ, ಅದು ಸಿಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಇದು ಸತ್ಯನಾ ಅಂತ ಹೇಳಿ? ನೊವೇನಾ ಅಂದರೆ ಈ ಒಂದು ಶಬ್ದ ಲ್ಯಾಟಿನ್ ಭಾಷೆಯ ನೋವುಮ್ ಎಂಬ ಪದದಿಂದ ಬರುತ್ತದೆ. ನೋವುಮ್ ಅಂದರೆ 9, ಅಂದ ಮೇಲೆ ನೊವೇನಾ ಅಂದರೆ 9 ದಿವಸಗಳ ಪ್ರಾರ್ಥನೆ, 9 ದಿನಗಳ ಪ್ರಾರ್ಥನೆ. ಈಗ ಈ 9 ಸಂಖ್ಯೆ ಯಾಕೆ ಬಂತು? ಯಾಕೆ 7 ಅಥವಾ 8 ಅಲ್ಲ? ಬೈಬಲ್ನಲ್ಲಿ ಕೆಲವೊಂದು ಉಲ್ಲೇಖಗಳಿವೆ. 9 ದಿನಗಳು ಅಪೊಸ್ತಲರು ಮತ್ತು ಮಾತೆ ಮರಿಯಮ್ಮನವರು ಪವಿತ್ರಾತ್ಮರ ಆಗಮನಕ್ಕೆ ಪ್ರಾರ್ಥನೆ ಮಾಡಿದರು. 9 ತಿಂಗಳು ಪ್ರಭು ಯೇಸು ಮಾತೆ ಮರಿಯಮ್ಮನವರ ಗರ್ಭದಲ್ಲಿದ್ದರು. ಈ ರೀತಿ 9 ಎಂಬ ಒಂದು ಸಂಖ್ಯೆ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಬಹುಶಃ ಅಲ್ಲಿಂದಲೇ ಮತ್ತು ಇನ್ನೊಂದು ಉಲ್ಲೇಖವಿದೆ, ಈಗ ನನಗೆ ಅದು ನೆನಪಿಗೆ ಬರ್ತಾ ಇಲ್ಲ. ಇನ್ನೊಂದು ಉಲ್ಲೇಖವಿದೆ ಬೈಬಲ್ನಲ್ಲಿ, ಬಹುಶಃ
ಅದರ ಮುಖಾಂತರ ಆದರೆ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ನೋವೇನ 9 ದಿವಸಗಳ ಪ್ರಾರ್ಥನೆ ಬಹುಶಃ ಒಂದು ರೂಢಿಯಾಗಿ ಬಂದಿರಬಹುದು. ಆದರೆ 9 ದಿವಸಗಳ ಮಾತ್ರ ಪ್ರಾರ್ಥನೆ, ಆಮೇಲೆ ಪ್ರಾರ್ಥನೆ ಇಲ್ಲ, ಇದು ತಪ್ಪು. ಆದರೂ ಕೂಡ ಒಂದು 9 ದಿವಸಗಳ ಸಿದ್ಧತೆ ಅಪೊಸ್ತಲರು ಮತ್ತು ಮನೆಯವರು ಮಾಡಿದ ಹಾಗೆ ಭಕ್ತರು ಕೂಡ ಒಂದು 9 ದಿವಸಗಳ 9 ದಿನಗಳ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು ಎಂಬ ಒಂದು ಅನಿಸಿಕೆ ಇರಬಹುದು. ಓಕೆ, ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಭಕ್ತರು ಹೆಚ್ಚಾಗಿ ನೊವೇನ ಪ್ರಾರ್ಥನೆ ಅಂದ ತಕ್ಷಣ ನಾನು 9 ದಿನಗಳ ನೊವೇನಕ್ಕೆ ತಪ್ಪದೇ ಹಾಜರಾಗ್ತೇನೆ, ಬಾಲಯೇಸುವಿನ ಕೃಪಾ ಕಟಾಕ್ಷಗಳನ್ನು ನಾನು ಪಡಿತೇನೆ, ನನಗೇನು ಬೇಡಿಕೆ ಇದೆ ಅದನ್ನು ಖಂಡಿತವಾಗಿ ಪಡಿಲೇಬೇಕು ಅಂತ ಹೇಳಿ 9 ದಿನಗಳ ನೊವೇನ ಪ್ರಾರ್ಥನೆಗೆ ಹೋಗ್ತೇನೆ ಅಂತ ಹೇಳಿ ನಿರ್ಧಾರವನ್ನು ಮಾಡಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ತುರ್ತು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಂದರೆ ಏನಾದರೂ ಅವರಿಗೆ ಸಮಸ್ಯೆ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಭಕ್ತರಲ್ಲಿ ಒಂದು ನಂಬಿಕೆ ಇರುವಂಥದ್ದು, ನಾನು 9 ದಿನಗಳ ಗಲಿಗೆ ಹೋಗ್ತೇನೆ ಅಂತ ಹೇಳಿದ ನಂತರ ಹೋಗಲೇಬೇಕು, ತಪ್ಪಿದ್ರೆ ನನಗೆ ಆಪತ್ತು ಇದೆ ಅಂತ. ಇಂಥ ಒಂದು ನಂಬಿಕೆ ಇದೆ, ಇದು ಸತ್ಯನ ಅಂತ ಹೇಳಿ 9 ದಿನಗಳ ನೊವೇನಕ್ಕೆ ಅನಿವಾರ್ಯ ಕಾರಣಗಳಿಂದ ತಪ್ತಾರೆ, ಅವರಿಗೇನಾದರೂ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳಿ. ಇದು ಮಾನವರ ಎಣಿಕೆ, ಕ್ಯಾಲ್ಕುಲೇಷನ್, ದೇವರದಲ್ಲ. ಹೌದು, ಭಕ್ತರು ತಮ್ಮ ಒಂದು ಕಷ್ಟದಲ್ಲಿ ಸಿಲುಕಿದಾಗ ನಾನು 9 ದಿವಸಗಳ 9 ದಿನಗಳ ಪ್ರಾರ್ಥನೆ ಮಾಡ್ತೇನೆ, ಒಂದು ಚಿಕ್ಕ ಒಂದು ವ್ರತ ಹರಕೆ ರೂಪದಲ್ಲಿ ಏನೋ ಒಂದು ಪ್ರಾಮಿಸ್ ಥರ ಮಾಡ್ತಾರೆ. ಆಮೇಲೆ ನೀವು ಹೇಳಿದ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನಾದರೂ ವಿಘ್ನವಾಗೋದ? ಖಂಡಿತ ಆಗೋದಿಲ್ಲ. ನಮ್ಮ ದೇವರು ವಿಘ್ನ ನಿವಾರಕರು. ಅಂದಮೇಲೆ ಹೋಗ್ತೇನೆ ಅಂದು ಹೇಳಿದ ಅದೊಂದು ಅವರ ಸುಮನಸ್ಸು, ಒಳ್ಳೆ ಮನಸ್ಸಿಂದ ನಾನು ಬಾಲಯೇಸುವಿನ ಪಾದಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ, ಹೋಗ್ಲಿಕ್ಕೆ ಆಗಲಿಲ್ಲ, ನನಗೆ ಅರ್ಥ ಹೋಗೋದಕ್ಕಿಂತ ಮಿಗಿಲಾಗಿ ಬಾಲಯೇಸುಗೆ ಅರ್ಥ ಆಗ್ತದೆ, ಪಾಪ ಈ ಭಕ್ತನಿಗೆ ಬರಲಿಕ್ಕೆ ಆಗಲಿಲ್ಲ, ನಮಗೋಸ್ಕರ ನಮ್ಮ ಹತ್ತಿರ ಬಂದ ನಮ್ಮ ದೇವರು. ಖಂಡಿತ. ಆದುದರಿಂದ 9 ದಿವಸಗಳಲ್ಲಿ ಅಥವಾ 9 ನೊವೇನಗಳು 9 ಗುರುವಾರಗಳು ನಾನು ಹೋಗಿ ಪ್ರಾರ್ಥನೆ ಮಾಡ್ತೇನೆ, ಮತ್ತೆ ಒಮ್ಮೆ ತಪ್ಪಿದರೆ ಏನಾರಾಗುತ್ತಾ ಭಯಪಡುವ ಅವಶ್ಯಕತೆ ಅಥವಾ ಆತಂಕದ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ, ಇದೀಗ ವಾರ್ಷಿಕೋತ್ಸವ ಸಂದರ್ಭದ ಹಿನ್ನೆಲೆಯಲ್ಲಿ ನೊವೇನ ಪ್ರಾರ್ಥನೆಗಳು ಆಗ್ತಾ ಇವೆ. ವಿವಿಧ ಬೇಡಿಕೆಗಳಿಗೋಸ್ಕರ ವಿವಿಧ ಪ್ರಾರ್ಥನೆಗಳನ್ನು ಅಲ್ಲಿ ಮಾಡಲಾಗುತ್ತೆ. ವಯೋವೃದ್ಧರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಯುವ ಜನರಿಗಾಗಿರ್ಬೋದು, ಅಥವಾ ಧಾರ್ಮಿಕ ಮುಖಂಡರಿಗಾಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಹೀಗೆ ವಿವಿಧ ಏನು ಬೇಡಿಕೆ ಕೋರಿಕೆಗಳನ್ನು ಇಟ್ಕೊಂಡು ನೊವೇನ ಪ್ರಾರ್ಥನೆಗಳು ಈ ಒಂದು 9 ದಿನಗಳಿಂದ ನಡೀತಾ ಇದೆ. ಇನ್ನು ಇದನ್ನು ಹೊರತುಪಡಿಸಿ ಪ್ರತಿ ಗುರುವಾರದಂದು ಈ ಬಿಕರ್ನಕಟ್ಟೆಯ ಪುಣ್ಯಕ್ಷೇತ್ರದಲ್ಲಿ ನೊವೇನ ಪ್ರಾರ್ಥನೆಗಳು ನಡೆಯುತ್ತವೆ, ದಿನವಿಡೀ ಪ್ರಾರ್ಥನೆಗಳು ನಡೀತವೆ. ಹಾಗಾದರೆ ಆ 9 ಪ್ರತಿ ಗುರುವಾರದಂದು ಯಾಕೆ ನಡೀತವೆ, ಮತ್ತು ಆ ದಿನಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಇರುತ್ತವೆ, ಮತ್ತು ಈ ದಿನದಲ್ಲಿ ಕ್ರೈಸ್ತ ಭಕ್ತರು ಬಿಟ್ಟು ಇತರ ಭಕ್ತರು ಬರ್ತಾರೆ ಪುಣ್ಯಕ್ಷೇತ್ರದತ್ತ, ಅವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಪುಣ್ಯಕ್ಷೇತ್ರದಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳಿ? ವಾರದಲ್ಲಿ 7 ದಿನಗಳಿವೆ. ಕ್ರೈಸ್ತ ಸಂಪ್ರದಾಯ ಪ್ರಕಾರ ಒಂದೊಂದು ದಿನವನ್ನು ಒಂದೊಂದು ಸಂತರಿಗೋಸ್ಕರ ಮೀಸಲಾಗಿ ಇಡಲಾಗಿದೆ ಎಂದು ಹೇಳಬಹುದು, ಅಥವಾ ಅವರ ಸಂತರ ಒಂದು ಭಕ್ತಿಯನ್ನು ಆಚರಿಸಲಾಗುತ್ತದೆ, ಸಂತರ ಅಥವಾ ದೇವರ. ಉದಾಹರಣೆಗೆ ಸೋಮವಾರದಂದು ಪವಿತ್ರ ಆತ್ಮರ ಭಕ್ತಿ, ಮಂಗಳವಾರ ಸಂತ ಅಂತೋನಿಯವರ ಭಕ್ತಿ, ಬುಧವಾರ ಸಂತ ಜೋಸೆಫರ ಭಕ್ತಿ, ಶುಕ್ರವಾರ ಯೇಸು ಕ್ರಿಸ್ತ ಪವಿತ್ರ ಹೃದಯದ ಭಕ್ತಿ, ಶನಿವಾರ ಮಾತೆ ಮನೆಯವರ ಭಕ್ತಿ, ಭಾನುವಾರ ಅದು ಡೇ ಆಫ್ ದ ಲಾರ್ಡ್ ಅಂತ ಹೇಳ್ತೇವೆ, ಪ್ರಭುವಿನ ದಿವಸ, ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸುವ ಒಂದು ದಿನ. ಆದರೆ ಗುರುವಾರದಂತೂ ಬೇರೆ ಏನೂ ಇರಲಿಲ್ಲ, ಆದ್ದರಿಂದ ಈ ಬಾಲಯೇಸುವಿನ ಭಕ್ತಿಯನ್ನು ಗುರುವಾರಕ್ಕೆ ಇಡಲಾಗಿದೆ. ಮತ್ತು ಈ ಒಂದು ಹಬ್ಬದ ಪ್ರಯುಕ್ತ ಈಗ ಬರುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಒದಗಿಸ್ತೇವೆ. ನೀವು ಹೇಳಿದ ಹಾಗೆ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಜನರು ಅಲ್ಲಿಗೆ ಬರುತ್ತಾರೆ. ಈಗ ಸ್ವಲ್ಪ ಮೊದಲು ನೀವು ಕೇಳಿದ ಪ್ರಕಾರ ಕಥೋಲಿಕ ಕ್ರೈಸ್ತರಿಗೆ ಪರಮ ಪ್ರಸಾದ ಇದೆ, ಉಳಿದವರಿಗೆ ಏನಿದೆ? ಖಂಡಿತವಾಗಿಯೂ ಉಳಿದವರಿಗೆ ತೀರ್ಥ ರೂಪದಲ್ಲಿ ಅಥವಾ ಹಾರಸ್ಯದ ಆಶೀರ್ವದಿಸಲ್ಪಟ್ಟ ಹೂಗಳನ್ನು ನೀಡುತ್ತೇವೆ. ಮಾತ್ರವಲ್ಲದೆ ಈಗ ಈ 9 ದಿವಸಗಳ ಈ ನೊವೇನದ ಸಿದ್ಧತೆಯ ದಿವಸಗಳಲ್ಲಿ ಮಧ್ಯಾಹ್ನ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ಇದೆ. ಅಲ್ಲಿ ಎಲ್ಲರಿಗೂ ಬಂದ ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಸ್ ಫಾದರ್, ನಿಮ್ಮ ಹತ್ರ ಮಾತಾಡ್ತೇನೆ. ಈ ನಡುವೆ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ, ಹೇಳಿ. ಹಲೋ, ನಾನು ಲೂಯಿಸಾ ಅಂತ. ಹೇಳಿ ಮೇಡಮ್, ನಮಸ್ತೆ. ಎಸ್, ಹೇಳಿ ಮೇಡಮ್. ಬಾಲಯೇಸುವಿನ ಪವಾಡಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಭಕ್ತರ ಕಣ್ಮಯಿ ಬಾಲಯೇಸು ಪ್ರೋಗ್ರಾಮ್ ನೋಡುತ್ತಿರುವಾಗ ಹಾಗೆ ಫಾದರ್ ವಿಲ್ಫ್ರೆಡ್ ರಾಡ್ರಿಗಸ್ ಅವರಿಗೆ ನಮ್ಮ ತುಂಬಾ ಶುಭಾಶಯಗಳು. ಪೂರ್ಣ ಕುಟುಂಬದಿಂದ ನಾವು ಶುಭಾಶಯಗಳನ್ನು ಕೊಡ್ತೇವೆ. ನಮ್ಮಿಂದ ಕನ್ನಡದಲ್ಲಿ ಏನು ಮಿಸ್ಟೇಕ್ ಆದ್ರೆ ಕ್ಷಮಿಸಿ. ನಾವು 1996 ಅಲ್ಲಿ
ಚರ್ಚ್ ಸ್ಥಾಪಿತ ಆಗಿದೆ ಅವಾಗಿಂದ ವಿಸಿಟ್ ಮಾಡುತ್ತಾ ಇದ್ದೇವೆ ನಮ್ಮ ಕುಟುಂಬ ಒಟ್ಟಿಗೆ. ಕುಟುಂಬದಿಂದ ಮಕ್ಕಳು, ದೊಡ್ಡವರು ಎಲ್ಲ ಕುಟುಂಬದಿಂದ ಇಲ್ಲಿಂದ ಬೇರೆ ಕಡೆಯಿಂದಲೂ ಕೂಡ ವಿಸಿಟ್ ಮಾಡ್ತಾ ಇದ್ದೇವೆ. ಹಾಗೆ ಶಾಂತಿಯ ಬಗ್ಗೆ ಮಾತಾಡಿದ್ರು ನೀವು. ಅಲ್ಲಿಗೆ ಶಾಂತಿಯಿಂದ ಬಂದ ಶಾಂತಿ ಸಿಗುತ್ತೆ ಅಂತ ನಮ್ಮ ಭರವಸೆ. ಶಾಂತಿಯಿಂದ ದೇವರ ಪ್ರೀತಿ ಇಟ್ಟು, ಪರವರ ಪ್ರೀತಿ ಇಟ್ಟು ಅಲ್ಲಿಗೆ ಬಂದು ಪ್ರಾರ್ಥನೆ ಮಾಡುವವರಿಗೆ ಶಾಂತಿ ಖಂಡಿತ ಸಿಗುತ್ತೆ. ಮೇಡಮ್, ತಮಗೆ ಬಾಲಯೇಸುವಿನ ಮುಖಾಂತರ ಏನಾದ್ರೂ ವಿಶಿಷ್ಟವಾದಂತಹ ಆಶೀರ್ವಾದ ಏನಾದ್ರೂ ಸಿಕ್ಕಿದ್ದು ಉಂಟಾ ಮೇಡಮ್? ನಿಮ್ಮ ಕಂಪ್ಲೀಟ್ ಟೀಮ್ ಆಫ್ ಪ್ರೀಸ್ಟ್ಗೆ ನಮ್ಮ ಶುಭಾಶಯಗಳು. ತುಂಬಾ ಆಶೀರ್ವಾದವನ್ನು ನೀವು ನಿಮ್ಮ ಪ್ರಾರ್ಥನೆಯಿಂದ ನಮ್ಮೆಲ್ಲರಿಗೆ ನೀವು ಕೊಡ್ತೀರಿ. ನಿಮ್ಮ ಪರ್ಸನಲ್ ಪ್ರಾರ್ಥನೆಯಿಂದ ಎಲ್ಲರಿಗೂ ನೀವು ಪ್ರೀತಿ ಹಾಗೂ ಪ್ರಾರ್ಥನೆಯ ಬೀಜ ನೀವು ಎಲ್ಲರ ಹೃದಯದಲ್ಲಿ ಹಂಚ್ತೀರಿ. ಇದಕ್ಕೆ ನಮ್ಮ ತುಂಬಾ ಶುಭಾಶಯಗಳು. ದೇವರಿಗೆ ಸ್ತುತಿಯಾಗಲಿ. ಧನ್ಯವಾದಗಳು. ಎಸ್ ಮೇಡಮ್, ಧನ್ಯವಾದಗಳು. ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದ್ದಕ್ಕೆ ಧನ್ಯವಾದಗಳು. ಎಸ್ ಫಾದರ್, ನಾವು ಮಾತಾಡ್ತಾ ಇದ್ವಿ ಇವತ್ತು ಜನತೆ ಎಷ್ಟು ಬ್ಯುಸಿಯಾಗಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಷ್ಟು ಪುರುಷೋತ್ತಿಲ್ಲ. ಅಂದ್ರೆ ಬ್ಯುಸಿಯೆಸ್ಟ್ ವರ್ಲ್ಡ್ ಆಗಿದೆ. ಎಲ್ಲರೂ ಮೊಬೈಲ್ ಅಲ್ಲಿ ಬ್ಯುಸಿ ಇರ್ತಾರೆ, ಕಂಪ್ಯೂಟರ್ ಅಲ್ಲಿ ಬ್ಯುಸಿ ಇರ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಬೈಬಲ್ ಅನ್ನು ಇಟ್ಟಿರ್ತಾರೆ. ಆ ಒಂದು ಪವಿತ್ರ ಜಾಗದಲ್ಲಿ ಇಟ್ಟಂತಹ ಬೈಬಲ್ ಅನ್ನ ತೆರೆದು ಓದುವಷ್ಟು ತಾಳ್ಮೆ ಇವತ್ತಿನ ನಮ್ಮಂತಹ ಯುವಜನತೆಗೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನ ಜನರತ್ತ ತಲುಪಿಸ್ಲಿಕ್ಕೆ ಏನಾದ್ರೂ ಏನು ಫಾಸ್ಟ್ ತಂತ್ರಜ್ಞಾನ ಇದೆ, ಅದನ್ನೇನಾದ್ರೂ ತಾವು ಬಳಕೆಯನ್ನ ಮಾಡಿದ್ದೀರಾ ಅಂತ ಹೇಳಿ? ಖಂಡಿತವಾಗಿಯೂ ಸುದೀರ್ಘವಾದ ರೀತಿಯಲ್ಲಿ ನಾವು ವಿಶಾಲವಾದ ರೀತಿಯಲ್ಲಿ ಇದನ್ನು ಬಳಸ್ತಾ ಇದ್ದೇವೆ. ಏಕೆಂದರೆ ವಾಟ್ಸಪ್ ಮೂಲಕ ಪ್ರತಿದಿನ ಕಾರ್ಮೆಲ್ ಪ್ರೇಯರ್ ಎಂಬ ಕಾರ್ಯಕ್ರಮ, ಇದು ಇಂಗ್ಲೀಷಲ್ಲಿ, ಕೊಂಕಣಿಯಲ್ಲಿ ಹಾಗೂ ಕನ್ನಡದಲ್ಲಿ ದೇವರ ವಾಕ್ಯವನ್ನು ಎಲ್ಲರಿಗೂ ರವಾನಿಸಲಾಗುತ್ತಾರೆ. ಲಕ್ಷಾಂತರ ಜನರುಗಳಿಗೆ ಈ ಒಂದು ದೇವರ ಸಂದೇಶ, ಶುಭ ಸಂದೇಶ ಸಿಗುತ್ತದೆ, ಲಭ್ಯವಿದೆ. ಮಾತ್ರವಲ್ಲದೆ ನಮ್ಮ ಡಿವೈನ್ ವರ್ಲ್ಡ್ ಚಾನಲ್ನಲ್ಲಿ ಪ್ರತಿದಿನ ಸುಮಾರು 20 ನಿಮಿಷಗಳ ದೇವರ ವಾಕ್ಯದ ಒಂದು ಧ್ಯಾನ ಹಾಗೂ ಸಂದೇಶ, ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ. ಇದನ್ನು ಕೂಡ ನಾವು ಕಾರ್ಮೆಲ್ ಗುರುಗಳಾದ ನಾವು ಕಾರ್ಮೆಲ್ ಕಿರಣ್ ಎಂಬ ಕಾರ್ಯಕ್ರಮ ಮಾಡ್ತೇವೆ. ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲವೊಮ್ಮೆ ಯೂಟ್ಯೂಬಲ್ಲಿ ಅಥವಾ ಇತರ ಈ ಅಂತರ್ಜಾಲಗಳಲ್ಲಿ ನಮ್ಮ ಬಾಲಯೇಸುವಿನ ಭಕ್ತಿ, ದೇವರ ವಾಕ್ಯದ ಸ್ತುತಿ, ಆರಾಧನೆ ಇವೆಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ದೇವರ ಶುಭ ಸಂದೇಶವನ್ನು ಸಾರಲು ನಾವು ವಿವಿಧ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಎಸ್, ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ, ಸಂಪರ್ಕ ಕಡಿತ ಆಗಿದೆ. ಎಸ್ ಫಾದರ್, ನಾವು ಮಾತಾಡ್ತಾ ಇದ್ವಿ ಆಧುನಿಕ ತಂತ್ರಜ್ಞಾನದ ಮೂಲಕ ನಾವು ಬಾಲಯೇಸುವಿನ ಸ್ತುತಿ ಏನಿದೆ, ದೇವರ ವಾಕ್ಯ ಇದೆ, ಜನರಿಗೆ ಮುಟ್ಟಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇದೀಗ ವಾರ್ಷಿಕ ಹಬ್ಬದ ಸಂಭ್ರಮ ಹತ್ತಿರ ಬಂದಿದೆ. ಅದರ ತಯಾರಿಗಳು ಕೂಡ ಎಲ್ಲ ರೀತಿಯಲ್ಲಿ ಆಗಿವೆ. ಅದಕ್ಕೂ ಕೂಡ ಏನು ನಾವು ಈ ಒಂದು ತಂತ್ರಜ್ಞಾನದ ಮೂಲಕ ಪ್ರಚಾರವನ್ನ ನೀಡಿದ್ದೇವೆ. ಹಾಗಾದ್ರೆ ಹಬ್ಬದ ಸಂಭ್ರಮ, ಅದಕ್ಕೆ ತಯಾರಿಗಳು ಯಾವ ರೀತಿ ಇವೆ ಅಂತ ಹೇಳ್ಬೋದಾ? ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಮಾತಾಡ್ತಿದ್ದೀರಿ ಮತ್ತು ತಮ್ಮ ಹೆಸರೇನು? ನಾನು ಶೋಭಾಗಿಂದ ಮಾತಾಡ್ತೇನೆ. ನಾನು ಸೆಲೆಸ್ಟಿನ್. ಓಕೆ ಮೇಡಮ್, ಹೇಳಿ. ಬಾಲಯೇಸುವಿನ ಬಗ್ಗೆ, ಬಾಲಯೇಸುವಿನಿಂದ ಸಿಕ್ಕಿದಂತಹ ಆಶೀರ್ವಾದಗಳು ಏನಿವೆ, ತಮ್ಮ ಅಭಿಪ್ರಾಯವನ್ನ ಈ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಫಾದರ್, ಬ್ಲೆಸ್ ಮೀ. ಗುಡ್ ಈವ್ನಿಂಗ್, ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವಾದ. ಹೇಳಿ ಮೇಡಮ್. ಇದು ನನಗೆ ಬಾಲಯೇಸುವಿಂದ ತುಂಬಾ ಇದು ಸಿಕ್ಕಿದೆ, ನನಗೆ ಆಶೀರ್ವಾದಗಳು ಸಿಕ್ಕಿದೆ. ಹೌದು, ಆಶೀರ್ವಾದಗಳು ಸಿಕ್ಕಿದೆ. ಮತ್ತೆ ನಾನು ಯಾವಾಗ್ಲೂ ಬರ್ತೀನಿ. ಓಕೆ. ಮತ್ತೆ ನಮ್ಮ ಕುಟುಂಬದವರಿಗೆ ಬೇಕಷ್ಟು ನಮ್ಗೆ ಸಿಕ್ಕಿದೆ. ನನ್ಗೆ ಕನ್ನಡ ಸ್ವಲ್ಪ ಬರಲ್ಲ. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ದೇವರಿಗೆ ಎಲ್ಲ ಭಾಷೆ ಅರ್ಥವಾಗ್ತದೆ. ಓಕೆ. So I thank God a lot and lot. Yes, very good, very good. May God bless you. May Jesus bless you. ಎಸ್ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಫಾದರ್, ನಾವು ಮಾತಾಡ್ತಾ ಇದ್ವಿ ಹಬ್ಬದ ಸಂಭ್ರಮದ ಬಗ್ಗೆ. ಹಬ್ಬದ ಸಂಭ್ರಮದ ತಯಾರಿಗಳು ಯಾವ ರೀತಿ ನಡೀತಾ ಇವೆ ಅಂತ ಹೇಳಿ. ಈಗ ತಾನು ತಿಳಿಸಿದ ಪ್ರಕಾರ ಜನವರಿ 14 ಮತ್ತು 15ರಂದು ವಾರ್ಷಿಕ ಮಹೋತ್ಸವ ನಡೆಯಲಿರುವುದು. ಇದಕ್ಕೆ ತಯಾರಿಯಾಗಿ ನಾವು ಜನವರಿ 4ರಂದು ಹೊರೆ ಕಾಣಿಕೆ ಮೆರವಣಿಗೆಯನ್ನು ಮಾಡಿದೆವು.
ಬೆಕ್ಕನಗಟ್ಟೆಯ ಕೈಕಂಬ ಜಯಶ್ರೀಗೇಟಿಂದ ಹೊರೆ ಕಾಣಿಕೆ ಅನೇಕ ಭಕ್ತರು ಮಾತ್ರವಲ್ಲ, ಹಿಂದೂಸ್, ಮುಸ್ಲಿಮ್ಸ್ ಮತ್ತು ಬೇರೆ ಧರ್ಮಕ್ಕೆ ಸೇರಿದ ಜನರು ಕೂಡ ಹೊರೆ ಕಾಣಿಕೆಯನ್ನು ತಂದು ಈ ನವ ದಿವಸಗಳ ಹಾಗೂ 15ನೇ ತಾರೀಕಿನಂದು ಭಕ್ತ ಜನರಿಗೆ ಹಾಗೂ ಎಲ್ಲ ಜನರಿಗೆ ಅಲ್ಲೇ ಬರುವ ಭಕ್ತರಿಗೂ ಅನ್ಯ ಧರ್ಮದವರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲು ಭಕ್ತರು ಹಾಗೂ ಇತರರು ಕಾಣಿಕೆಗಳನ್ನು ನೀಡಿದರು. ಇದು ಹೊರೆಕಣೆಯ ಮುಖಾಂತರ ಹಾಗೂ ತದನಂತರ ಒಂದು ನಡೆದ ಚಿಕ್ಕ ಕಾರ್ಯಕ್ರಮದ ಮುಖಾಂತರ ಬಾಲಯೇಸುವಿನ ಪತಾಕೆಯನ್ನು ಬಾವುಟವನ್ನು ನಾವು ಆ ಧ್ವಜಾರೋಹಣವನ್ನು ಮಾಡಿ ಈ ಹಬ್ಬಕ್ಕೆ ಚಾಲನೆ ನೀಡಿದೆವು. ಎಸ್ ಫಾದರ್, ಈ ನಡುವೆ ಮಾತಾಡ್ತೇನೆ. ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಯಾರು ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಎಡ್ರಿನಾ ಅಂತ ಅತ್ತಾವರದಿಂದ. ಎಸ್ ಮೇಡಮ್, ಹೇಳಿ. ಫಾದರ್ ವಿಲ್ಫ್ರೆಡ್ ರೋಡ್ರಿಗಸ್ ನಮ್ಮೊಂದಿಗೆ ಇದ್ದಾರೆ ಮತ್ತು ಬಾಲಯೇಸುವಿನಿಂದ ಸಿಕ್ಕಿದಂತಹ ಆಶೀರ್ವಾದಗಳು ಏನಿದೆ ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಫಸ್ಟ್ ಆಫ್ ಆಲ್ ಫಾದರ್ ವಿಲ್ಫ್ರೆಡ್ ನವರಿಗೆ ನಮ್ಮ ಶುಭಾಶಯಗಳು. ಧನ್ಯವಾದಗಳು. And actually I'm a student and actually ಈಗಿನ ಜನರೇಷನ್ಗೆ ದೇವರ ಮೇಲೆ ಅಷ್ಟು ನಂಬಿಕೆ ಇರೋದಿಲ್ಲ, but I am a student and I want to tell this in front of all the people watching live. Yes. That that place has been very special to me. ನಮ್ಗೆ ಟೀನೇಜರ್ಸ್ ಅವರಿಗೆ ಯಾವಾಗ್ಲೂ ನೋಡಿದ್ರೆ ಟೆನ್ಷನ್, ಡಿಪ್ರೆಷನ್ ಇದ್ದಿದ್ದೆ. So the place which comes to my mind when I think of depression or any sadness, is St. Jesus Shrine. I don't know what is so special about it. I still can't find it out. Maybe just serene, a calm nature there, or I don't know what. It's built on a hill, right? Yes. So that thing itself gets, a calm thing inside you. True. So it's been very special to me. Yeah. And if anything is to be expected from me to give a message to the viewers, that is youth there, Yeah. I would love to tell that there is one person who watches you from above and who is always with you, and that's God. And for Wonderful. me, my best friend is infant Jesus. Great. You are So, great. Do not leave your trust on him. That's it. Thank you. Very ಎಸ್, good. Very ಥ್ಯಾಂಕ್ good. ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಖಂಡಿತವಾಗಿಯೂ ಫಾದರ್, ನಾನು ಅವರು ಹೇಳಿದ್ದು ಕೇಳಿದೆ. ಯುವಜನತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಯೇಸುವಿನ ಒಂದು ಪುಣ್ಯಕ್ಷೇತ್ರದತ್ತ ಬರ್ತಾರೆ. ಹೆಚ್ಚಾಗಿ ಇವತ್ತು ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯುವಜನರು ಹೋಗುದು ಪಾರ್ಕಿಗೆ ಅಥವಾ ಏನು ಪಾರ್ಟಿ ಇದೆ ಅಥವಾ ಪಾರ್ಕ್ ಇದೆ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಬಾಲಯೇಸುವಿನ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಗಮನಿಸಿದ್ರೆ, ನಾನು ಕೂಡ ಅಲ್ಲಿ ಭೇಟಿಯನ್ನ ಕೊಡ್ತಾ ಇರ್ತೇನೆ, ಅಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನತೆ ಬರ್ತಾರೆ. ಪ್ರತಿದಿನ ಅಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಗುರುವಾರ ಕೂಡ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಯುವಜನತೆಯ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳ್ಬೋದಾ? ನಿಜವಾಗಿಯೂ ಅಲ್ಲಿ ಬರುವ ಯುವಜನರ ಈ ಟೀನೇಜರ್ಸ್ ಅಂತ ಅವರು ಹೇಳಿದ ಪ್ರಕಾರ ನಿಜವಾಗಿ ಅವರ ಭಕ್ತಿ ನೋಡುವಾಗ, ಅವರ ವಿಶ್ವಾಸ ನೋಡುವಾಗ ನಮಗೂ ತುಂಬ ಖುಷಿಯಾಗುತ್ತದೆ, ಸಂತೋಷವಾಗುತ್ತದೆ, ಆಶ್ಚರ್ಯನೂ ಆಗುತ್ತದೆ. ಎಷ್ಟೋ ಜನರಲ್ಲಿ ಕೂತು ಕೆಲವೊಮ್ಮೆ ಅಳ್ತಾರೆ, ಅವರ ದುಃಖವನ್ನು ತೋಡಿಕೊಳ್ತಾರೆ ಮತ್ತು ಸಂತೋಷದ ಮನೆಗೆ ಹೋಗ್ತಾರೆ. ಈ ಬಾಲಯೇಸು ಅವರ ಒಂದು ಮುಗ್ಧ ಮುಖನೇ ಪ್ರತಿಯೊಬ್ಬರನ್ನು ತನ್ನೆಡೆಗೆ ಸೆಳೆಯುತ್ತಾರೆ. ಅದರಲ್ಲಿ ಕೂಡ ಮಕ್ಕಳನ್ನು, ಟೀನೇಜರ್ಸ್ ಮತ್ತು ಯುವಜನರನ್ನು, ಅಂದರೆ ಬೇರೆ ಬರುವುದಿಲ್ಲ ಅಂತಲ್ಲ, ಎಲ್ಲರೂ ಬರ್ತಾರೆ. ಅದು ಟೀನೇಜರ್ಸ್ಗೆ ಅವರು ಹೇಳಿದ ಮಾತು ನಿಜವಾಗಿಯೂ ಸತ್ಯಾನ್ಸತ್ಯ. ಅನೇಕ ಯುವಜನರು ಅಲ್ಲಿಗೆ ಅವರನ್ನು ಸೆಳೆಯುತ್ತಾರೆ. ಅದೇ ರೀತಿಯಲ್ಲಿ ನೀವು ಮೊದಲೇ ಕೇಳಿದ ಪ್ರಕಾರ ಯಾವ ರೀತಿಯ ಸಿದ್ಧತೆ ಈ ಒಂದು ಹಬ್ಬಕ್ಕೆ ನಡೀತದೆ. ನವ ದಿವಸಗಳ ಪ್ರಾರ್ಥನೆಗಳನ್ನು ಮಾಡುವಾಗ ಈ ಒಂದೊಂದು ದಿವಸ ಒಂದೊಂದು ಉದ್ದೇಶಕ್ಕಾಗಿ ನಾವು ಮೀಸಲಿಟ್ಟಿದ್ದೇವೆ. ಅದೇ ಮೊದಲ ದಿವಸ ಯುವಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವು. ಮೊದಲ ದಿನವೇ ಯುವಜನರಿಗೋಸ್ಕರ. ಭಯಪಡೋ ಅವಶ್ಯಕತೆಯೇ ಇಲ್ಲ. ಯುವಜನರೇ, ಬಾಲಯೇಸು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ದುಃಖವನ್ನು, ನಿಮ್ಮ ಸಂತೋಷ ಎಲ್ಲವನ್ನು ಅವರಲ್ಲಿ ಹೇಳಿ ಅಂತ ನಾವು ಅಂಥ ಒಂದು ಸಂದೇಶವನ್ನು ಕೂಡ ನಾವು ಆಹ್ವಾನಿಸಿದೆವು. ಎಸ್, ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಾ ಮತ್ತು ಯಾರು ಮಾತಾಡ್ತಿದ್ದೀರಾ? ನಾನು ಅಶೋಕ್ ನಗರದಿಂದ. ಎಸ್ ಮೇಡಮ್, ಹೇಳಿ. ಪ್ರಿಸಿಲ್ಲಾ ಮಾತಾಡ್ತೀನಿ. ಹೇಳಿ ಮೇಡಮ್. ಫಾದರ್ ವಿಲ್ಫ್ರೆಡ್ ರೋಡ್ರಿಗಸ್ ನಮ್ಮೊಂದಿಗೆ ಇದ್ದಾರೆ. ಹೇಳಿ ಮೇಡಮ್. ನನಗೆ ಬಾಲಯೇಸುವಿನ ಮೇಲೆ ತುಂಬಾ ನಂಬಿಕೆ. ಖಂಡಿತ. ಮೊನ್ನೆ ನಾನು ಏಜೆ ಆಸ್ಪತ್ರೆಯಲ್ಲಿ ಹೋಗಿದ್ದಾಗ ನನ್ನ ಉಂಗುರ ಒಂದು ಕಳೆದೋಗಿತ್ತು. ನಾನು ಅಲ್ಲಿ ಏಜೆ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಬಾಲಯೇಸುದು ಒಂದು ಪ್ರತಿಮೆ ಉಂಟು. ಅದು ಅಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ. ಮತ್ತೆ ನನ್ಗೆ ನಾನು ಅದು ಕಳೆದುಕೊಂಡದ್ದು ಉಂಗುರ ನಾನು ಗೇಟಿನ ಹತ್ತಿರ ಹೋಗುವಾಗ ನನ್ನ ಬೆರಳಿಗೆ ಇಲ್ಲ. ವಾಪಸ್ ಬಂದೆ, ನಾನು ಎಲ್ಲಿ ಕಳೆದುಕೊಂಡೆ ಅಂತ ಎಲ್ಲಿ ನೋಡಿದೆ, 3 ಸಲ ಹುಡುಕಿದ್ದು ಸಿಗ್ಲಿಲ್ಲ.
ಪುನಃ ನಾನಲ್ಲಿ ಕುಳಿತು ಬಾಲಯೇಸುವಿನ ಧ್ಯಾನ ಮಾಡಿದೆ. ಹ್ಮ್. ಪುನಃ ನೋಡಿದೆ, ಸಿಕ್ಕಿತು ನನಗೆ. ನೋಡಿ, ನನ್ನ ಉಂಗುರ ಕಳೆದು ಹೋದದ್ದು ಆ ದಿವಸ ಸಿಕ್ಕಿದೆ. ನಿಮ್ಗೆ ಭಾರಿ ಸಂತೋಷ ಆಯ್ತು. ಬಾಲಯೇಸುಗೆ ತುಂಬಾ ಧನ್ಯವಾದ ಹೇಳಿದೆ. ಪ್ರೈಸ್ ಬಿ ಇನ್ ಜೀಸಸ್. ಹಾಗೆ ನನ್ನ ಭಕ್ತಿ ತುಂಬಾ ಜಾಸ್ತಿ ಆಗಿದೆ ಈ ನಿಮಿಷ. ಎಸ್ ಎಸ್ ತುಂಬಾ ಮೇಡಮ್. ಸಂತೋಷ. ಎಸ್ ಮೇಡಮ್, ಧನ್ಯವಾದಗಳು. ತಮ್ಮ ಅಭಿಪ್ರಾಯವನ್ನು ತಮಗೆ ಆದಂತಹ ಒಳಿತನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಖಂಡಿತವಾಗಿಯೂ ಧನ್ಯವಾದಗಳು. ಎಸ್ ಫಾದರ್, ನಾವು ಗಮನಿಸಬೇಕು, ಬಾಲಯೇಸುವಿನ ಮುಖಾಂತರ ಸಾಕಷ್ಟು ಪವಾಡಗಳಾಗಿವೆ ಅಂತ ಹೇಳಿ, ಹೌದು. ಕಳೆದು ಹೋದದ್ದು ಸಿಗುತ್ತೆ ಅಂತ ಹೇಳಿ ಬೈಬಲಲ್ಲಿ ಒಂದು ಉಲ್ಲೇಖ ಇದೆ. ನಾವು ಹುಡುಕಿದ್ರೆ ಎಷ್ಟು, ನಾವೇನಾದ್ರೂ ಕಳೆದು ಹೋಗಿದೆ ಅದನ್ನು ಹುಡುಕಿದ್ರೆ ನಮಗೆ ಸಿಗುತ್ತೆ ಅಂತ ಹೇಳುವಂತಹ ಒಂದು ಉಲ್ಲೇಖ ಇದೆ. ಆದ್ರೆ ಖಾಲಿ ನಾವು ಹುಡುಕಿದ್ರೆ ಸಿಗೋದು ಕಷ್ಟ, ಅದರೊಟ್ಟಿಗೆ ಪ್ರಾರ್ಥನೆ ಕೂಡ ಕೂಡ ಅಂತ ಹೇಳಿ ಆ ಒಂದು ಮಾರ್ಗವನ್ನು ಅವರು ಪಾಲಿಸಿದ್ದಾರೆ. ಆ ಮೂಲಕ ಬಾಲಯೇಸು ಅವರಿಗೆ ಏನು ಅವರು ಕಳ್ಕೊಂಡಿದ್ರು ಉಂಗುರ, ಅದನ್ನ ನೀಡಿದ್ದಾರೆ. ವೀಕ್ಷಕರೇ, ಬಾಲಯೇಸುವಿನ ಮುಖಾಂತರ ಸಾಕಷ್ಟು ಪವಾಡಗಳಾಗಿವೆ. ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಾ, ಯಾರು ಮಾತಾಡ್ತಿದ್ದೀರಾ? ಕೊಡಗಿನಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ತಮ್ಮ ಹೆಸರು? ಓಕೆ ಮೇಡಮ್. ನಾನು ಇನ್ಫೆಂಟ್ ಜೀಸಸ್ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೀನಿ. ನನ್ನ ಮಿರಾಕಲ್ಸ್ ಆಗಿರೋದು. ನಾನು ಒಮ್ಮೆ ಸ್ಕೂಲಿಂದ ಮಡಿಕೇರಿಯಿಂದ ವಿರಾಜಪೇಟೆಗೆ ಸೆಂಟ್ ಆಂಥೋನಿ ಚರ್ಚಿಗೆ ಕೆಲಸಕ್ಕೆ ಬರ್ತಾ ಇರಬೇಕಾದ್ರೆ ನನ್ನ ಹಿಂದೆ ಕಡೆಯಿಂದ ಬಂದು ಒಬ್ಬ ನನ್ನ ಚೈನ್ ನ ತೆಗೆದು ತಗೊಂಡು ಹೋಗ್ಬಿಟ್ಟ. ತಗೊಂಡು ಹೋಗಿದ್ಮೇಲೆ ನನ್ಗೆ ಒಂಥರ ಬೇಸರ ಆಯ್ತು. ಒಳ್ಳೆ ಚೈನ್ ನಾ ಕೊರೆ ಬಂದು ಹಾಗೇನೆ ಎತ್ಕೊಂಡು ಇಡೀ ಚೈನ್ ನಾನು ಕುತ್ತಿಗೆಯಿಂದ ಎಳ್ಕೊಂಡು ಹೋಗ್ಬಿಟ್ಟ. ಕಡೆಗೆ ನಾನು ಬೇಸರದಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ. ಅದೆಲ್ಲ ಮಾಡುವಾಗ ನನ್ಗೆ ಒಂಥರ ಆಯ್ತು. ಎರಡು ಮೂರು ವರ್ಷ ಆಯ್ತು ಚಳಿ ಯೋಚನೆ ಮಾಡಿದೆ. ಹಾಗೆ ನಾನು ಒಂದು ಬುಕ್ಕಲ್ಲಿ ಓದುವಾಗ ಇನ್ಫೆಂಟ್ ಜೀಸಸ್ ಬಗ್ಗೆ ತುಂಬಾ ಮಿರಾಕಲ್ಸ್ ನ ಓದಿದಾಗ ಅದ್ರಲ್ಲಿ ಇತ್ತು, ಏನ್ ಬೇಡಿದ್ರು ಸಿಗ್ತದೆ ಹೇಳಿ. ಅದೇ ರೀತಿ ನಾನು ಅಷ್ಟು ಭಕ್ತಿಯಿಂದ ಅವ್ರದ್ದು ಫೋಟೋ ಇಟ್ಟು ಅವ್ರನ್ನ ಪ್ರೇಯರ್ ಮಾಡಿ 3 ವರ್ಷದ ನಂತರ 1 ವಾರದೊಳಗೆ ನನ್ಗೆ ಆ ಚೇಂಜ್ ಬಿಡ್ತು. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲಿಂದ ಮೈಸೂರಿಂದ ನನ್ಗೆ ಫೋನ್ ಬಂತು, ಹೀಗೆ ಕಂಪ್ಲೇಂಟ್ ನಿಮ್ದು ಬಗ್ಗೆ ಇಲ್ಲಿ ಬಂದು ಬೆಳಿಗ್ಗೆ ಬಂದು ತಲುಪಬೇಕು, NR ಮಲ್ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ಅಂತ. ನಾನು ಹಾಗೆ ಹೋಗಿ ನೋಡುವಾಗ ನನ್ನ ಇಡೀ ಚೈನ್ ನಂದು ಹೇಗೆ ಅವ್ನು ಹೇಳ್ಕೊಂಡು ತಗೊಂಡೋಗಿದ್ದಾನೆ ಅದೇ ತರ ಚೈನ್ ನನ್ಗೆ 1 ವಾರದೊಳಗೆ ಸಿಕ್ತು. ನಾನು ಬೇಡ್ಕೊಂಡೆ, ನನ್ನ ಚೈನ್ ಸಿಕ್ಕಿದ ತಕ್ಷಣ ನಾನು ಪೂಜೆ ಕೊಡ್ತೀನಿ ಹೇಳಿ ಹಾಗೆ ಬೇಡ್ಕೊಂಡೆ. ಇನ್ನೊಂದು ಮಿರಾಕಲ್ ಹೇಳಿದ್ರೆ, ನನ್ನ ಮಗಳು MBA ಮಾಡ್ತಿದ್ಲು ಬ್ಯಾಂಗ್ಳೂರಲ್ಲಿ. ಓದ್ತಾ ಇರ್ಬೇಕಾದ್ರೆ ಅಷ್ಟು ಎಲ್ಲವ್ರಿಗೆ ಒಂಥರ ಮಾಡ್ತಾ ಇದ್ರು, ಅವಳು ಆತರ ಓದಕ್ಕಿಲ್ಲ ಹೇಳಿ. ಆದ್ರೆ ನಾನು ನನ್ನ ನಂಬಿಕೆ ಇನ್ಫೆಂಟ್ ಜೀಸಸ್ ಬೇಡ್ಕೊಂಡೆ. ಅವಳು ಇಡೀ ಕಾಲೇಜಿಗೆ ಅವಳು ಫಸ್ಟ್ ಬಂದ್ರೆ ನಾನು ಇನ್ಫೆಂಟ್ ಜೀಸಸ್ ಬಗ್ಗೆ ನಾನು ಪ್ರಕಟಣೆ ಮಾಡ್ತೀನಿ ಹೇಳಿ ಬೇಡ್ಕೊಂಡೆ. ಅದೇ ರೀತಿ MBA ಅಲ್ಲಿ ಅವಳು ಇಡೀ ಕಾಲೇಜಿಗೆ ಫಸ್ಟ್ ಬಂದ್ಲು. ಅದೇ ರೀತಿ ನಾನು ಪ್ರಕಟಣೆ ಮಾಡಿದೆ. ನನ್ಗೆ ತುಂಬಾ ನಂಬಿಕೆ ಇದೆ ಇನ್ಫೆಂಟ್ ಜೀಸಸ್ ಬಗ್ಗೆ. ವೆರಿ ಗುಡ್, ವೆರಿ ಗುಡ್. ಖಂಡಿತ ಮೇಡಮ್, ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡದಕ್ಕೆ, ಬಾಲಯೇಸುವಿನ ಮುಖಾಂತರ ಸಿಕ್ಕಿದಂತಹ ಪವಾಡ ಏನಿದೆ, ಆಶೀರ್ವಾದ ಏನಿದೆ, ತಾವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಎಸ್ ಫಾದರ್, ನಾವು ಗಮನಿಸಬೇಕು, ಇವರು ಹೇಳಿದ ಹಾಗೆ ನಾವು ಬಾಲಯೇಸುವಲ್ಲಿ ಅವರು ಖಾಲಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಬಂದಿದ್ರೆ ಅವರಿಗೆ ಸಿಗ್ತಾ ಇರ್ಲಿಲ್ವೋ ಏನೋ, ಅಥವಾ ಇನ್ನೆಷ್ಟು ವರ್ಷ ಹಿಡಿತಿದ್ದೋ ಏನೋ. ಆದ್ರೆ ಅವರು ಬಾಲಯೇಸುವಲ್ಲಿ ನಿರಂತರವಾಗಿ ಪ್ರಾರ್ಥಿಸಿದ್ರು, ಅವರಿಗೆ ಏನು ಕಳ್ಕೊಂಡ ಚೈನ್ ವಾಪಸ್ ಸಿಕ್ಕಿತ್ತು. ಅವರ ಹೆಸರು ಮೇಬಲ್ ಅಂತ ಹೇಳಿದ್ರಲ್ವಾ? ಹೌದೌದು, ನನ್ಗೆ ಗೊತ್ತಿರೋ ಪ್ರಕಾರ ಅವರ ಪರಿಚಯ ನನಗೆ ಇದೆ. ಯಾಕಂದ್ರೆ ಮತ್ತು ಅವರ ಮಗಳು MBA ಮಾಡುವುದು ನನಗೆ ಗೊತ್ತಿತ್ತು. ಅವ್ರು ಹೇಳಿದ ಜಾಗಗಳು ವಿರಾಜಪೇಟೆ, ಮಡಿಕೇರಿ, NR ಎಲ್ಲವೂ ನನಗೆ ಪರಿಚಿತ. ಓಕೆ. ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ಹೇಳಿ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಾ? ಹಲೋ, ವಿಶ್ವನಾಥ್ ಅಂತ ಪುಂಜಲ್ಕಟ್ಟೆ. ಎಸ್ ಸರ್, ಹೇಳಿ ಸರ್. ಯಾಕಂದ್ರೆ ಬಾಲಯೇಸು ಬಗ್ಗೆಯಲ್ಲಿ ನಮ್ಗೆ ಬಹಳ ಸಂತೋಷ ಮತ್ತು ಬಹಳ ಪ್ರೀತಿ. ಓಕೆ ಸರ್, ಖಂಡಿತ. ಯಾಕೆಂದ್ರೆ ನಮ್ಮ ಮನೆ ಹತ್ತಿರ ಒಬ್ರು ಟೀಚರ್ ಇದ್ರು. ಓಕೆ. ಆಗ ನಮ್ಗೆ ಒಂದು ಹೆಣ್ಣು ಮಗು ಇತ್ತು. ಓಕೆ. ನಮ್ದು ಹೆಸರು ವಿಶ್ವನಾಥ್ ಪೂಜಾರಿ. ನಾನೇನು ಕ್ರಿಶ್ಚಿಯನ್ ಅಲ್ಲ, ಏನೋ. ಹೌದು, ಖಂಡಿತವಾಗಿ ಗೊತ್ತಾಗ್ತದೆ ನಮಗೆ. ಯಾಕಂದ್ರೆ ನಾನು ಏನಂತ ಹೇಳೋದಾದ್ರೆ, ನಾನು ಕ್ರಿಶ್ಚಿಯನ್ ಅಲ್ಲ, ನಾನು ಹಿಂದೂ ಪೂಜಾರಿ. ಹೌದು. ಹಾಗೆ ನನ್ಗೆ ಒಂದು ಹೆಣ್ಣು ಮಗು ಇತ್ತು. ಆಗ ನಮ್ಮ ಎಲ್ಲ ಫ್ಯಾಮಿಲಿ ಬಹಳ ಆಗ್ತಿತ್ತು ನಮ್ಗೆ ಗಂಡು ಮಗ ಆಗ್ಬೇಕು ಅಂತ. ಓಕೆ. ಆಗ ನನ್ನ ತಾಯಿ ಕಾರ್ಕಳದ್ದು ಬಹಳ ಭಕ್ತಿ ಮಾಡ್ತಾ ಇದ್ರು. ಓಕೆ. ಕಾರ್ಕಳ ಚರ್ಚಿದ್ದು. ಓಕೆ. ಅಲ್ಲಿಗೆ ವರ್ಷ ಪ್ರತಿ ನನ್ನ ತಾಯಿ, ನನ್ನ ಹತ್ತಿರದ ಒಬ್ರು ಕ್ರಿಶ್ಚಿಯನ್ ಅವರು ಒಟ್ಟಿಗೆ ಹೋಗ್ತಾ ಇದ್ರು. ಓಕೆ.
ಹಾಗೆ ನಂಗೆ ಬಹಳ ಒಂದು ಇದಾಯ್ತು. ನಾನು ಏನ್ ಬಂದಿದ್ದೇನೆ, ನಾನು ಇದೇ ಬಾಳೆಯೇಸು ಚರ್ಚ್ಗೆ ಬಂದು ಪ್ರಾರ್ಥನೆ ಮಾಡಿದ್ದೇನೆ. ಭಗವಂತನ ದೇವರು ಎಲ್ರಿಗೂ ಒಂದಿ, ಜಾತಿ ಮಾತ್ರ ಬೇರೆ, ಭಗವಂತ ಎಲ್ರಿಗೂ ಒಂದಿ. ಹೌದು, ಖಂಡಿತ ಖಂಡಿತ. ಜಾತಿ ಮಾತ್ರ ಬೇರೆ, ಭಗವಂತ ಎಲ್ರಿಗೂ ಒಬ್ಬನೇ ಇರುವುದು ಅಂತ ಹೇಳಿ ನಾನು ಬಂದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಾರ್ಥನೆ ಮಾಡಿ ಹೋದ ನಂತರ ನನಗೆ ಗಂಡು ಮಗುಗೆ ಆಗಿದೆ. ಓಕೆ, ಖಂಡಿತವಾಗಿಯೂ ಬಾಲಯೇಸುವಿನ ಆಶೀರ್ವಾದ. ಮಗುಗೆ ಭಗವಾನ್ ಅಂತ ಹೆಸರಿಟ್ಟಿದ್ದೇನೆ. ಈಗಲೂ ಗುರುವಾರ ಅಲ್ಲಿಗೆ ನಾನು ಪುಸ್ತಕ ಹೋಗ್ತಾ ಇರ್ತೇನೆ. ಓಕೆ, ತುಂಬಾ ಸಂತೋಷ. ಅದಕ್ಕೆ ಬಹಳ ಪುಣ್ಯವಾದ ಕ್ಷೇತ್ರ. ಎಲ್ಲರೂ ನಾನು ಹಿಂದೂಗಳಿಗೆ ಇರುವುದು, ಯಾವತ್ತು ನಮ್ಗೆ ಜಾತಿ ಬೇಡ ಅಂತ ಒಂದು ಕ್ಷೇತ್ರದಲ್ಲಿ ಎಲ್ಲ ಹಿಂದೂಗಳು ಹೋಗಿ ಹಿಂದೂ ಕ್ರಿಶ್ಚಿಯನ್ ಅಂತ ಭಾವನೆ ಇರುವುದೇ ಬೇಡ ನಮ್ಗೆ. ಅದು ಭಗವಂತ ಎಲ್ಲರಿಗೂ ಒಂದೇ ಒಟ್ಟಾಗಿರ್ಬೇಕು. ಯಾಕೆಂದ್ರೆ ಬೇಡಿಕೆಯನ್ನು ಕೊಡುವಂತ ಭಗವಂತ ಇರ್ತಿರೋದು ಕುಲಶೇಖರಲ್ಲಿ ಮಾತ್ರ ಅಂತ ಈಗ ನಾನು MLA ಅಲ್ಲಿಗೆ ಗೌರವ ಪಡ್ತೇನೆ. ಎಸ್ ಸರ್, ಖಂಡಿತವಾಗಿಯೂ ಖಂಡಿತವಾಗಿಯೂ. ಯಾಕಂದ್ರೆ ನನಗೆ ಬಹಳ ಸಂತೋಷ ಇದೆ. ನಂಗೆ ಭಗವಂತನಂತ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಬರ್ತಾ ಇರಿ, ಪ್ರಾರ್ಥನೆ ಮಾಡ್ತಾ ಇರಿ. ಎಸ್ ಸರ್, ವಿಶ್ವನಾಥ್ ಅವರೇ, ತಮ್ಮ ಅಭಿಪ್ರಾಯವನ್ನ, ತಮಗೆ ಆದಂತಹ ಒಳಿತನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಸ್ ಫಾದರ್, ನಾವು ಗಮನಿಸಬೇಕು, ಇಲ್ಲಿ ಕ್ರೈಸ್ತರು ಮಾತ್ರ ಅಲ್ಲ ಬಾಲಯೇಸುವಿನ ಭಕ್ತರು, ಕ್ರೈಸ್ತೇತರರು ಕೂಡ ಬಾಲಯೇಸುವಿನ ಭಕ್ತರು ಸಾಕಷ್ಟು ಮಂದಿ ಇದ್ದಾರೆ. ಸಾಕಷ್ಟು ಮಂದಿ ನಾನು ಕೂಡ ನೋಡಿದ್ದೇನೆ, ಅಲ್ಲಿಗೆ ಬರ್ತಾರೆ, ಅವರ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರ ಸಂಪ್ರದಾಯ ಪ್ರಕಾರ ಅವರೇ ಅಲ್ಲಿ ಬಾಲಯೇಸುವಿನ ಮುಂದೆ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಬಾಲಯೇಸುವಿನ ಮುಖಾಂತರ ಏನೆಲ್ಲ ಪವಾಡಗಳು ನಡೆದಿವೆ, ಏನೋ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಹುದಾ ಸರ್? ಹೌದು, ಈಗ ತಾನೇ ನಮ್ಮ ಶ್ರೀ ವಿಶ್ವನಾಥ್ ಹೇಳಿದ ಪ್ರಕಾರ ನೋಡಿ, ಮಗುವಿನ ಭಾಗ್ಯ, ಸಂತಾನ ಭಾಗ್ಯ ಅವರಿಗೆ ಇರಲಿಲ್ಲ, ಮಗುವಿನ ಭಾಗ್ಯ ಸಿಕ್ಕಿತು. ಆ ರೀತಿ ಅನೇಕರು ಬಂದು ಸಾಕ್ಷಿ ನೀಡುವ ಅನೇಕ ಘಟನೆಗಳಿವೆ. ಹೆಸರುಗಳನ್ನು ಈಗ ಸ್ಮರಿಸಲು ಸಾಧ್ಯವಿಲ್ಲ. ಅದು ಅನೇಕರು. ಫಾದರ್, ನೀವು ನಮಗೆ ಡಾಕ್ಟ್ರು ಹೇಳಿದರು, ನೀವು ಇನ್ನು ಏನೂ ಪ್ರಯತ್ನ ಮಾಡಬೇಡಿ, 10 ವರ್ಷಗಳಿಂದ ನೀವು ಪ್ರಯತ್ನ ಪಟ್ಟಿದ್ದೀರಿ, ಔಷಧಿಗೆ ಬೇರೆ ಬೇರೆ ಡಾಕ್ಟರ್ ಹತ್ರ ವೈದ್ಯರ ಬಳಿಗೆ ಹೋಗಿದ್ದೀರಿ, ಆ ಒಂದು ವಿಚಾರ ಬಿಟ್ಟು ಬಿಡಿ ಅಂತ ಹೇಳಿದರು. ಆದರೆ ಎಲ್ಲದರಲ್ಲೂ ವಿಶ್ವಾಸ ಕಳೆದುಕೊಂಡಾಗ ಫಾದರ್, ನಾವು ಬಂದು ಪ್ರಾರ್ಥನೆ ಮಾಡಿದ್ದು ಬಾಲಯೇಸುವಿನ ಪುಣ್ಯಕ್ಷೇತ್ರದಲ್ಲಿ ಒಂದು ವರ್ಷದ ಒಳಗಡೆ ನಮಗೆ ಮಗುವಿನ ಭಾಗ್ಯ ಸಿಕ್ಕಿತು ಎಂದು ಸಾಕ್ಷಿ ನೀಡಿದವರು. ಎಸ್ ಫಾದರ್, ನಾವು ಮುಂದುವರಿಸುವ. ಅದಕ್ಕಿಂತ ಮೊದಲು ಇಲ್ಲೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳಿ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಇದು ಸೆಲೆಸ್ಟಿನ್ ಅಂತ. ಹೇಳಿ ಮೇಡಮ್. ಹೇಳಿ ಮೇಡಮ್. ಫಾದರ್ ವಿಲ್ಫ್ರೆಡ್ ನಮ್ಮೊಂದಿಗೆ ಇದ್ದಾರೆ. ಅದೇ ರೀತಿ ಬಾಲಯೇಸುವಿನಿಂದ ಸಿಕ್ಕಿದಂತಹ ಏನು ಆಶೀರ್ವಾದ ಇದೆ ಅದನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಹಲೋ, ಹೇಳಿ ಮೇಡಮ್. 4 ಸೀರಿಯಸ್ ಕೇಸ್ ಇದ್ದದ್ದು ಬಚಾವಾಗಿದ್ದಾರೆ. ನನಗೆ ಅದೊಂದು ತುಂಬಾ, ನಾನು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಿದ್ದು. 9 ದಿವಸದ ನವೇನ ಮಾಡ್ತಿದ್ದೆ ಒಬ್ಬೊಬ್ಬರಿಗಾಗಿ, ಮತ್ತೆ ಪೂಜೆ ಗೊತ್ತಿದ್ದೆ. ಮತ್ತೆ ಬಾಕಿ ತುಂಬಾ ನನಗೆ ಒಳ್ಳೇದಾಗಿದೆ. ಅದರಿಂದ ಯೇಸುವಿಗೆ ನನ್ನ ಅನಂತ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್, ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ. ಎಸ್ ಫಾದರ್, ನಾವು ಭಕ್ತರಿಗೆ ಆದಂತಹ ಒಳಿತನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು, ಏನೆಲ್ಲ ಒಳಿತುಗಳು ಆಗಿವೆ ಭಕ್ತರು ತಮ್ಮ ಬಳಿ ಎಂದು ಬಂದು ಹೇಳಿದ್ದಾರೆ. ಹೌದು, ವಿಶೇಷ ಅನೇಕರು, ಇದು ನಾವು ಒಂದು ಘಟನೆ ಅಲ್ಲ, ಅನೇಕರಿಗೆ ಮಗುವಿನ ಭಾಗ್ಯ ಇಲ್ಲದವರಿಗೆ ಮಗುವಿನ ಭಾಗ್ಯ ಸಿಕ್ಕಿದ್ದು ಅಲ್ಲಿ ನಾವು ರೆಕಾರ್ಡ್ ಮಾಡಿಟ್ಟಿದ್ದೇವೆ, ಅವರ ಹೆಸರುಗಳನ್ನು ಮತ್ತೆ ಅಂತಹ ಘಟನೆಗಳನ್ನು. ಆಮೇಲೆ ಅನೇಕರು ಈ ಕಳೆದ ವಾರ ತಾನೇ ಕೆಲವರು ಒಂದು ಕುಟುಂಬದವರು ಬಂದು ಹೇಳಿದರು, ಡಾಕ್ಟರ್ಸ್, ನಾನು ಕೂಡ ಒಬ್ಬ ಡಾಕ್ಟರ್ ಆಗಿದ್ದೇನೆ, ಬೇರೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಈ ಒಂದು ಕೇಸ್, ಮೆಡಿಕಲ್ ಕೇಸ್, ದಿಸ್ ಇಸ್ ಫೇಲ್, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ನನ್ನ 6th ಸೆನ್ಸ್ ನನಗೆ ಹೇಳ್ತಾ ಇದೆ, ಇಲ್ಲಿಗೆ ಹೋದರೆ, ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗಿಯೂ ಅವರು ಗುಣಮುಖವಾಗುತ್ತಾರೆ ಅಂಥ ವಿಶ್ವಾಸ ನಾನು ಇಲ್ಲಿ ಬಂದಿದ್ದೇನೆ, ಖಂಡಿತ ಗುಣಮುಖವಾಗುತ್ತಾರೆ ಎಂಬ ಧೈರ್ಯ ನನಗೆ ಇದೆ ಅಂತ ಅವರು ಹೇಳಿದರು. ಆ ರೀತಿ ಭಕ್ತಿಯೇ, ಅವರ ವಿಶ್ವಾಸದ ಮುಖಾಂತರ ಬಾಲಯೇಸು ಅನೇಕರ ಜೀವನದಲ್ಲಿ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಎಸ್, ಮಾತಾಡುವ. ಅದಕ್ಕಿಂತ ಮುನ್ನ ಇಲ್ಲೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ನನ್ನ ಹೆಸರು ಜಯಶ್ರೀ ಅಂತ, ನಾನು ಉಡುಪಿಯಿಂದ ಕರೆ ಮಾಡಿದ್ದು. ಹೇಳಿ ಮೇಡಮ್. ನಮಸ್ತೆ. ನಾನು ಬಾಲಯೇಸು ತುಂಬಾ ಕೇಳಿದ್ದೆ ಸರ್, ಅದು ನನ್ಗೆ ಅದ್ರದ್ದು ಎಲ್ಲ ಎಂತ ಗೊತ್ತಿಲ್ಲ. ನಾನು ಚರ್ಚ್ಗೆಲ್ಲ ತುಂಬಾ ಹೋಗ್ತೀನಿ. ಇದು ಯಾವಾಗ ಪೂಜೆ ಮಾಡ್ಲಿಕ್ಕೆ ಯಾವ ಡೇ ಬರ್ಬೋದು ಅಂತ ಅದನ್ನು ಹೇಳ್ಬೋದಾ ಸ್ವಲ್ಪ? ಎಸ್, ಬಾಲಯೇಸುವಿನ ಹತ್ರ ಯಾವಾಗ ಬರಬಹುದು? ಪುಣ್ಯಕ್ಷೇತ್ರಕ್ಕೆ ಮೇಡಮ್ ಅಲ್ಲ ನೀವು ಹೇಳ್ತಾ ಇರೋದು? ಹೌದು, ಮ್ಯಾಂಗ್ಳೂರಲ್ಲ ಸರ್? ಹೌದು, ಮಂಗಳೂರಿನ ಬೆಕ್ಕನಕಟ್ಟೆಯಲ್ಲಿ ಬೆಳಿಗ್ಗಿನ ಜಾವ 5:15 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಈ ಪುಣ್ಯಕ್ಷೇತ್ರ ದ್ವಾರಗಳು ತೆರೆದಿರುತ್ತವೆ. ಮತ್ತು ಅದಕ್ಕಿಂತಲೂ ನಿಮಗೆ ನಡುರಾತ್ರಿ ಬಂದು ನನಗೆ ಪ್ರಾರ್ಥನೆ ಮಾಡಬೇಕಂತ ಕೇಳಿದ್ರು ಕೂಡ ಅಂತ ಅವಕಾಶ ಮಾಡಿಕೊಡ್ತೆ ಅಂತ ನಾನು ಇಲ್ಲಿ ನಿಮಗೆ ಭರವಸೆ ನೀಡ್ತೇನೆ. ಯಾಕಂದ್ರೆ
ಎಸ್, ಆ ನಡುವೆ ನಿಮಗೆ ಪ್ರತಿ ಗುರುವಾರ ಕೂಡ ಅಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ನಡೀತದೆ. ಆ ದಿವಸ ಕೂಡ ತಾವು ಬರ್ಬೋದು, ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಎಸ್ ಫಾದರ್, ನಾವು ಮಾತಾಡ್ತಾ ಇದ್ವಿ, ಬೇರೆ ಪವಾಡಗಳು ಏನ್ ನಡೆದಿವೆ ಅಂತ ಹೇಳಿ. ಹೌದು, ಇದೇ ರೀತಿ ಅನೇಕ ರೋಗಿಗಳಿಗೆ ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ನಮ್ಮ ವೈದ್ಯಕೀಯ ಜ್ಞಾನದ ಮುಖಾಂತರ ಇದು ಅಸಾಧ್ಯ ಅಂತ ಹೇಳ್ದ ಅಂಥವರಿಗೆ ಆರೋಗ್ಯ ಭಾಗ್ಯ ಸಿಕ್ಕಿದ್ದು. ಮತ್ತೆ ಟೆಸ್ಟಿಗೆ ಹೋದಾಗ ಸ್ಕ್ಯಾನ್ ಮಾಡಿ ನೋಡುವಾಗ ಸಮಸ್ಯೆನೇ ಇಲ್ಲ, ಎಲ್ಲವೂ ಪರಿಹಾರವಾಗಿದೆ. ಏನಾಯ್ತು ಅಂತ ಕೇಳಿದ್ರು, ಡಾಕ್ಟರ್ ಕೇಳಿದ ಅಂತ ದಾಖಲೆಗಳಿವೆ. ಹೌದು. ಅದು ಬಿಟ್ಟು ಈಗ ಬೇರೆ ಆರೋಗ್ಯದ ಸಮಸ್ಯೆಯನ್ನ ಬಿಟ್ಟು ಜಾಗದ ಅಥವಾ ಶಿಕ್ಷಣದ ವಿಚಾರವಾಗಿ ಒಬ್ಬರು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ವಿದ್ಯಾಭ್ಯಾಸ ಮಾಡಿ ಪರದೇಶಕ್ಕೆ ಹೋಗಲಿ, ವಿದೇಶಕ್ಕೆ ಹೋಗಲು ಪ್ರಯತ್ನ ಪಡ್ತಾ ಇದ್ರು. ಏಜೆಂಟ್ ಅವರಿಗೆ ದುಡ್ಡು ಕೊಟ್ಟಿದ್ರು. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇಂಟರ್ವ್ಯೂಲ್ ಪಾಸ್ ಆದರೂ ಕೂಡ ಅವರಿಗೆ ಬೇಕಾದ ಒಂದು ಸರ್ಟಿಫಿಕೇಟ್ ಅದು ಸಿಕ್ಕಿರಲಿಲ್ಲ. ತುಂಬ ಬೇಸರದಿಂದ ಇದ್ದರು. 2-3 ತಿಂಗಳು 6 ತಿಂಗಳು ಪ್ರಯತ್ನ ಪಟ್ಟು ಏನಾಗಲಿ ನಾನು ಇವತ್ತು ಹೋಗಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಂದು ನಮ್ಮ ಈ ದೇವಾಲಯದ ಪುಣ್ಯಕ್ಷೇತ್ರದ ಒಬ್ಬ ಗುರುಗಳ ಹತ್ರ ಬಂದು ಮಾತನಾಡಿ ಹೊರಗಡೆ ಗೇಟ್ ಹತ್ರ ಹೋಗಬೇಕಾದ್ರೆ ಅವ್ರಿಗೆ ಫೋನ್ ಬಂತು, ನಿಮ್ಮ ವೀಸಾ ರೆಡಿ ಆಗಿದೆ, ಕಲೆಕ್ಟ್ ಮಾಡಿ. ಓಕೆ, ಎಸ್. ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಇದ್ದಾರೆ. ಹಲೋ, ಸಂಪರ್ಕ ಕಡಿತ ಆಗಿದೆ. ಎಸ್, ಈಗ ಪ್ರತಿ ಈ ನೋವಯನದ ಸಂದರ್ಭದಲ್ಲಿ 9 ದಿನಗಳು ಕೂಡ ಇಲ್ಲಿ ಏನು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ. ಈ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಮಾಡಲಾಗಿದೆ, ಇದು ಹೇಗೆ ಸಾಧ್ಯ ಆಯಿತು? ಇಷ್ಟೊಂದು ಭಕ್ತರು ಅಲ್ಲಿಗೆ ಆಗಮಿಸ್ತಾರೆ, ಸಾವಿರಾರು ಭಕ್ತರು ಪ್ರತಿನಿತ್ಯ ಅಲ್ಲಿ ಭೇಟಿ ಕೊಡ್ತಾರೆ. ಆದ್ರೆ ಆ ಎಲ್ಲ ಭಕ್ತರಿಗೆ ನಾವು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಇದು ಯಾವ ರೀತಿ ಸಾಧ್ಯ? ಭಕ್ತರ ಏನಾದ್ರೂ ಸಹಕಾರ ಉಂಟಾ ಇದಕ್ಕೆ ಅಂತ ಹೇಳಿ? ಖಂಡಿತವಾಗಿಯೂ ಈ ಅನ್ನ ಸಂತರ್ಪಣೆಯ ಎಲ್ಲ ಏರ್ಪಾಡು ಕೇವಲ ಭಕ್ತರು ನೀಡಿದ ಆ ಹೊರೆ ಕಾಣಿಕೆ ಮುಖಾಂತರನೇ ಎಲ್ಲ ಈ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೀತಾ ಇದೆ. ಬೇರೆ ಏನು ಖರ್ಚು ನಾವು ಮಾಡದೆ ಭಕ್ತರು ನೀಡಿದ ಧನ ಸಹಾಯ ಹಾಗೂ ಅವರು ನೀಡಿದ ಕಾಣಿಕೆಗಳ ಮುಖಾಂತರ ತರಕಾರಿ, ಅಕ್ಕಿ, ಎಣ್ಣೆ, ಉಪ್ಪು, ಸಕ್ಕರೆ ಇವೆಲ್ಲ ಬೇರೆ ಹಣ್ಣು ಹಂಪಲುಗಳು ಎಲ್ಲ ವಸ್ತುಗಳನ್ನು ದಿನೇ ದಿನೇ ಮೊನ್ನೆ ಗುರುಗಳೊಮ್ಮೆ ಹೇಳಿದಾಗೆ ಇಲ್ಲಿ ಯಾವಾಗಲೂ ಒಬ್ಬರನ್ನೇ ಇಳಿತಾ ಇಲ್ಲ ಅಂತ ಹೇಳಿದರು. ಅಂದರೆ ಅಷ್ಟೊಂದು ಕಾಣಿಕೆಗಳು ಬರ್ತಾ ಇವೆ, ಇದನ್ನು ನಾವು ಜನರಿಗೆ ಉಪಯೋಗಿಸ್ತಾ ಇದ್ದೇವೆ. ಎಸ್, ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ಸಂಪರ್ಕ ಕಡಿತ ಆಗಿದೆ. ಎಸ್, ಮತ್ತೆ ಬೇರೆ ಯಾವ ರೀತಿ ಸಹಕಾರ? ಅಲ್ಲಿ ಬೇರೆ ಬೇರೆ ಜಾತಿಯ ಜನರು ಬರುವುದರಿಂದ ಎಲ್ಲರಿಗೂ ಸಸ್ಯಾಹಾರಿ ಊಟದ ಏರ್ಪಾಡು ಮಾಡಲಾಗಿದೆ. ಬ್ರಾಹ್ಮಣರೇ ಬಂದು ಶುದ್ಧ ಸಸ್ಯಾಹಾರಿ ಆಹಾರವನ್ನು ಪ್ರತಿದಿನ ಅವರು ತರಿಸ್ತಾರೆ. ಎಲ್ಲರಿಗೂ ಸಂತೋಷ, ಯಾಕಂದರೆ ಶುದ್ಧವಾಗಿದೆ. ಆ ಒಂದು ಜಾಗ, ಊಟ ಮಾಡೋ ಸ್ಥಳವನ್ನು ಕೂಡ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಎಲ್ಲವೂ ಸುಗಮವಾಗಿ ನಡೀತಾ ಇದೆ ಅಂತ. ಮತ್ತು ಕೆಲವರು ನನಗೆ ಅಲ್ಲಿಗೆ ಹೋಗಿ ಊಟ ಮಾಡಲೇಬೇಕು, ಶ್ರೀಮಂತರು ಬರ್ತಾರೆ, ಅವರಿಗೆ ಮನೇಲಿ ಊಟ ಮಾಡಲಿಕ್ಕೆ ಇದು ತಾಕತ್ತು ಇಲ್ಲ ಅಂತಲ್ಲ, ಬಾಲವಯಸ್ಸಿನ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಜನರು ಬರ್ತಾರೆ. ಈ ನಡುವೆ ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಾನು ಸ್ವೀಟನ್ ಅಂತ ತೊಕ್ಕೋಟೆಯಿಂದ ಮಾತಾಡ್ತಿದ್ದೇನೆ. ಹೇಳಿ ಮೇಡಮ್. ನನ್ಗೆ 10 ವರ್ಷ ಮಕ್ಕಳಿರ್ಲಿಲ್ಲ, ಮಕ್ಕಳ ಭಾಗ್ಯ ಇರ್ಲಿಲ್ಲ. ಬಾಲಯೇಸುವಿನ ಪ್ರೇಯರ್ ಮಾಡಿದ್ಮೇಲೆ ನನ್ಗೆ 11ನೇ ವರ್ಷದಲ್ಲಿ ಮಗುವಾಯ್ತು, ಫಸ್ಟ್ ಮಗುವಾಯ್ತು. ಅದ್ರ ನಂತರ 2ನೇ ವರ್ಷದ ಒಳಗೆ ಇನ್ನೊಂದು ಮಗುವಾಯ್ತು. ಹಾಗೇನೆ ನನ್ನ ಹಿಂದೂ ಫ್ರೆಂಡ್ ಒಬ್ರು ನನ್ ಬಗ್ಗೆ ತಿಳಿದು ಬಾಲಯೇಸುವಿನ ಪ್ರಾರ್ಥನೆ ಮಾಡಿದ್ಮೇಲೆ ಈಗ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಅಂದ್ರೆ ನಾವು ಹರಕೆ ಹೊತ್ತಿದ್ದು ಏನಂದ್ರೆ ಮಗುವಿನ ಕೈಯಲ್ಲಿ ನಾವು ಬಾಲಯೇಸುವಿಗೆ ಕ್ಯಾಂಡಲ್ ಹೊತ್ತಿಸ್ತೇವೆ ಅಂತ. ನಾನು ಆ ಹರಕೆಯನ್ನು ತೀರಿಸಿದ್ದೇನೆ. ಅದೇ ತರ ನನ್ನ ಫ್ರೆಂಡಿಗೂ ಒಳ್ಳೆ ತರದಲ್ಲಿ ಅವರ ಬಾಣಂತನ ಆಗಿ ಖಂಡಿತ ಮಗುವನ್ನು ಬಾಲಯೇಸುವಿನ ಪಾದ ಕಮಲಕ್ಕೆ ಅವರು ತಗೊಂಡ್ ಬರ್ತಾರೆ ಅಂತ ಭರವಸೆ ನನ್ಗಿದೆ. ಬಾಲಯೇಸುವಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ. ತುಂಬಾ ಸಂತೋಷ. ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇಲ್ಲಿ ನಮಗೆ ಸಾಕಷ್ಟು ಕರೆ ಬರ್ತಾ ಇದೆ. ಎಲ್ಲಾ ಕರೆಗಳನ್ನ ಈಗ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಮಯದ ಅಭಾವ ಸಾಕಷ್ಟಿದೆ, ಅದರಿಂದ ವಿಷಾದಿಸ್ತೇವೆ. ಫಾದರ್, ಈಗ ಕಡೆಯದಾಗಿ ಹಬ್ಬದ ತಯಾರಿ, ಈಗ 14-15ರಂದು ಹಬ್ಬ ನಡೀತಾ ಇದೆ. ಆ ಹಬ್ಬಗಳು ತಯಾರಿ ಅಂದ್ರೆ ಆ ದಿವಸ ಏನೆಲ್ಲ ಕಾರ್ಯಕ್ರಮಗಳಿವೆ ಅಂತ ಹೇಳ್ಬೋದು? ಹೌದು, ಈ 14ರಂದು ಈ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಬಲಿಪೂಜೆ ಇದೆ. 7 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ, 8 ಗಂಟೆಗೆ ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ, 9 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಮತ್ತು 10-15ಕ್ಕೆ ಇನ್ನೊಂದು ಕೊಂಕಣಿ ಭಾಷೆಯಲ್ಲಿ ಬಲಿಪೂಜೆ ಇರ್ತಾರೆ. ಇದು ಪ್ರತ್ಯೇಕವಾಗಿ ವ್ಯಾಧಿಸ್ಥರಿಗೋಸ್ಕರ, ರೋಗಿಗಳಿಗೋಸ್ಕರ, ಅನೇಕ ರೋಗಿಗಳಿಗೆ ಇಲ್ಲಿ ಬಂದು ಸಾಂತ್ವನ ಪಡೆಯಲು ಅವಕಾಶವಿದೆ. 11:45ಕ್ಕೆ ಕೊಂಕಣಿಯಲ್ಲಿ ಬಲಿಪೂಜೆ ಮತ್ತು
12:45ಕ್ಕೆ ಕನ್ನಡದಲ್ಲಿ ಬಲಿಪೂಜೆ ಮತ್ತು 1:45ಕ್ಕೆ ಕನ್ನಡದಲ್ಲಿ ಪ್ರಾರ್ಥನಾ ವಿಧಿ ಇದೆ. ಅದು ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಸಾಯಂಕಾಲ 6 ಗಂಟೆಗೆ ಈ ಓಪನ್ ಏರ್ ಬಲಿಪೂಜೆ, ಸಂಭ್ರಮದ ಬಲಿಪೂಜೆ ನಮ್ಮ ಲಕ್ನೋ ಧರ್ಮ ಪ್ರಾಂತ್ಯದ ಬಿಷಪರಾದ ಅತಿ ವಂದನೀಯ ಜೆರಾಲ್ಡ್ ಜೆ ಮಥಾಯಸ್ ಈ ಬಲಿಪೂಜೆಯ ಪ್ರಧಾನ ಗುರುಗಳಾಗಿರುವರು. ಮತ್ತು 15ನೇ ತಾರೀಕಿನಂದು ಹಬ್ಬದ 2ನೇ ದಿವಸ ಅವತ್ತು ಬೆಳಗ್ಗೆ 6:30 ಗಂಟೆಗೆ, 7:30 ಗಂಟೆಗೆ, 9 ಗಂಟೆಗೆ ಹಾಗೂ 10:30 ಗಂಟೆಗೆ ಸಂಭ್ರಮದ ಬಲಿಪೂಜೆಗಳಿವೆ. ಈ 10:30 ಗಂಟೆಯ ಬಲಿಪೂಜೆ ಇದು ಪ್ರತ್ಯೇಕವಾಗಿ ಮಕ್ಕಳಿಗೆ, ಯಾಕಂದರೆ ಬಾಲ ಯೇಸು ಮಕ್ಕಳನ್ನು ವಿಶೇಷವಾಗಿ ಆಕರ್ಷಿಸ್ತಾರೆ. ಮಕ್ಕಳಿಗೋಸ್ಕರ ಈ ಬಲಿಪೂಜೆಯನ್ನು ಪ್ರಧಾನ ಗುರುವಾಗಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಅಲೋಷಿಯಸ್ ಪಾಲ್ ಡಿಸೋಜಾ ಅವರು ನೆರವೇರಿಸುವರು. ಹಾಗೂ ಅವತ್ತು 15ರಂದು ಮಧ್ಯಾಹ್ನ 12 ಗಂಟೆಗೆ ಕನ್ನಡದಲ್ಲಿ ಬಲಿಪೂಜೆ ಮತ್ತು ಸಾಯಂಕಾಲ 5 ಗಂಟೆಗೆ ಸ್ವಸ್ಥತಾ ಪ್ರಾರ್ಥನಾ ವಿಧಿ ಇರುವುದು. ಮತ್ತು ಕೊನೆಯದಾಗಿ 6 ಗಂಟೆಗೆ ಸಂಭ್ರಮದ ಬಲಿಪೂಜೆ ಹಾಗೂ 7:15ಕ್ಕೆ ಪರಮ ಪ್ರಸಾದದ ಮೆರವಣಿಗೆ ಇರುವುದು. ತದನಂತರ ಬಾಲಯೇಸುವಿನ ಪತಾಕೆಯನ್ನು ಬಾವುಟವನ್ನು ಕೆಳಗಿರಿಸಿ ಹಬ್ಬವನ್ನು ಮುಕ್ತಾಯಗೊಳಿಸುವೆವು. ಎಸ್ ಫಾದರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಲಯೇಸುವಿನ ಪವಾಡಗಳೇನು, ಬಾಲಯೇಸುವಿನ ವೈಶಿಷ್ಟ್ಯತೆಗಳೇನು, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ವೀಕ್ಷಕರಿಗೆ ಎಲ್ಲ ವಿಚಾರಗಳನ್ನು, ವಿಷಯಗಳನ್ನು ಸವಿಸ್ತಾರವಾಗಿ ನೀಡಿದ್ದೀರಿ. ತಮಗೆ ಧನ್ಯವಾದಗಳು.